ಮಾತ್ರೆಗೆಲ್ಲ ಸೊಲ್ಮೆಲು ಇನ್ನಿತ್ತ ದಿನ ಪ್ರತಿ ಊರುದ್ದು ಬತ್ತದು ಮುಲ್ಪ ತುಳುವೇಶ್ವರನ ಈ ಸನ್ನಿಧಿಡು ಸಾರ ಸಾರ ದೀಪವನ್ನು ಬೆಳಗಿಸಿನ ಪ್ರತಿ ಒರಿಯಾಗಲ ಎಂಚ ಸೊಲ್ಮೆ ಸಂದವಡನ್ನು ಗೊತ್ತುಜಿ ದೇವೇರು ಪ್ರತಿಯೊರಿಯಲ್ಲ ಇಡೆಗಳು ಅಪ್ಪಡದು ಇನ್ನು ಸಾವಿರ ಅವು ಪ್ರತಿ ಕಡೆ ಇಟ್ಲ ಪ್ರತಿ ಊರುಡ್ಲ ಸೇರಿದು ಅವು ಲಕ್ಷ ದೀಪ ಅದು ಬೆಳಗದು ನೀನು ಖಂಡಿತವಾದಲ್ಲ ಇನ್ನು ನಮ್ಮ ಒಡಿಯೂರು ಗುರುದೇವನಂದ ಸ್ವಾಮೀಜಿಲ್ಲ ಚಾರುಕೀರ್ತಿ ಭಟ್ಟಾರಕ ಸ್ವಾಮಿ ಮೂಡಿಬಿದ್ರದ ಸ್ವಾಮಿಲೆಗೆಲ್ಲ ಬರ್ತದೆ ಈ ಒಂದು ಕಾರ್ಯಕ್ರಮನು ಮಸ್ತ್ ಲೇಸಿನ ಎಡ್ಡೆ ಮಲ್ತು ಕೊಡ್ತೇರು ಅವೆಲೆಕ್ಕ ಬೇತೆ ಬೇತೆ ಒಂದು ಕೊರಗದ ನೃತ್ಯ ಪ್ರಾಕಾರಗಳು ಕಳರಿ ಪ್ರಾಕಾರಗಳು ಅವೆಲೆಕ್ಕ ದೇವಾಂಗನ ನೃತ್ಯ ಪ್ರಾಕಾರಗಳು ಅವೇ ರೀತಿಯ ಪಾಣರ ಸಮುದಾಯದಾಗ್ಲಿನ ನೃತ್ಯ ಪ್ರಾಕಾರಗಳು ಅಂದ್ರೆ ಮಸ್ತ್ ಮಸ್ತ್ ಜನಪದ ಪ್ರಾಕಾರಗಳನ್ನ ಒಡೊಟ್ಟು ಪ್ರತಿ ತುಳುವೇಶ್ವರಿ ದೇವಿ ಬೊಕ್ಕ ಬೇತೆ ಬೇತೆ ದೇವಸ್ಥಾನಗಳು ತುಳುನಾಡು ಈ ಬಸವರುಡಿತನ ಬೇತೆ ಬೇತೆ ದೇವಸ್ಥಾನಗಳನ್ನು ತಿರುಗಿದು ಕಡೆಕಾದು ಈ ಪೊರ್ತುಡು ಒಂಜಿ ಸಾರ ದೀಪ ಒಂಜಿ ಮಹೋತ್ಸವ ಮುಲ್ಪ ನಡತದಂಡು ಬಾರಿ ಪೊರ್ಲುಡು ಪಂಡ ತುಳುವೇಶ್ವರಿ ದೇವಿ ವರಹ ಪಂಜುರ್ಲಿ ದೇವೇರು ಬೊಕ್ಕ ಪರಿವಾರ ದೇವಿಗಳು ಪೂರ ತುಳುನಾಡು ಒಂಜಿ ಬೆಳಗದನಿಂದೆ ಈ ಪೊರ್ತುಡು ಪನ್ನೊಲಿ ಆ ಬೆಳಗಾರ ಕಾರಣಚ್ಚಿನ ಪ್ರತಿ ಒರಿಯಾಗಲ ಸಾರ ಸಾರ ಸೊಲ್ಮೆ ಸಂದವಂತ ಮಾತ್ರೆಗೆಲ್ಲ ಎಡ್ಡೆ ಆವಡು.
ಆದ್ರೆ ಎಲ್ಲ ಮುಟ್ಬಿಟ್ರಿ. ಮಹಾದೇವ ವಿಶ್ವೇಶ್ವರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೆ ಆತ್ಮಸ್ತುತಿ. ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ಶುಭಾಭೇದೆ ಆಯುಷ್ಯಾಂದ ಆರೋಗ್ಯಾಭಿವೃದ್ಧಂ ಸಕಲ ಗ್ರಹ ದೋಷಮಾನಸಂ ಸದ್ವಿದ್ಯಾಪುತಿ ಪ್ರಾಪ್ತ್ಯರ್ಥಂ ಸಮಸ್ತ ದೀಪವನ್ನು ಪ್ರಜ್ವಾಲ ಕರ್ಮ ಮತ್ತು ಭಕ್ತಿಯಲ್ಲಿ ಶ್ರದ್ಧೆ ಎನ್ನುವಂಥ ಎಣ್ಣೆಯನ್ನು ಹಾಕಿ ಆ ದೀಪ ಪ್ರಜ್ವಲಿಸಿದಾಗ ಅದು ನಮಗೆ ಫಲ ಅಂತಕ್ಕಂಥದ್ದು ಸನ್ನಿಹಿತವಾಗಿ ಬಂದಿರತಕ್ಕಂಥದ್ದು. ಈ ಒಂದು ಉತ್ಸಾಹ, ಈ ಒಂದು ಶ್ರದ್ಧೆ, ಈ ಒಂದು ಭಕ್ತಿ ಅಂತಕ್ಕಂಥದ್ದು ಸದಾ ಕಾಲ ಇತ್ತು. ಆ ಎಲ್ಲ ದೇವಸ್ಥಾನದ ಕಾರ್ಯಗಳು ಸಂಪೂರ್ಣವಾಗುವ ತನಕವೂ ಹಾಗೆ ಮುಂದೆಯೂ ಸಹ ಅದರ ಕಾರ್ಯ ಬೇಕಾದಂಥ ಎಲ್ಲ ಶಕ್ತಿಯನ್ನು ಆ ದೇವರು ನಮಗೆ ಅನುಗ್ರಹ ಮಾಡಿ ಕೊಡಬೇಕು. ತನು ಮನ ಧನದಿಂದ ಊರಿನವರು ಹಾಗೆ ಎಲ್ಲರ ಸಹಕಾರದಿಂದ ಈ ಕಾರ್ಯವು ಯಶಸ್ವಿಯಾಗುವ ಹಾಗೆ ಆ ಮಹಾಲಿಂಗೇಶ್ವರನು ಅನುಗ್ರಹ ಮಾಡಬೇಕು. ಯಾಕೆ ರುದ್ರದೇವರನ್ನು ಆರಾಧನೆ ಮಾಡಬೇಕು ಅಂದರೆ ಮನೋನಿಯಾಮಕ, ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಕ್ಕಂಥವನು, ನಾವು ಮಾಡುವಂಥ ಕಾರ್ಯದಲ್ಲಿ ನಮಗೆ ತೊಡಗಿಸಲಿಕ್ಕೆ ಸಹಾಯ ಮಾಡ್ತಕ್ಕಂಥವನು ಮನೋನಿಯಾಮಕ ಅಂತ. ಆದ್ದರಿಂದ ಆ ರುದ್ರ ನಮಗೆ ಅನುಗ್ರಹ ಮಾಡಬೇಕು ಅಂತ ಭಕ್ತಿಪೂರ್ವಕವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಹರ ಹರ ಮಹಾದೇವ. ಇದಂ ಫಲಂ ಮಯಾ ದೇವಾಸ್ತಾ
ಈಗ ತಟ್ಟೆ ಚಾಕಿನ ನೃತ್ಯಕ್ಕಾಗಿ ನೇಮಕ. ಶರೀರೇ ಔಷಧಿ ಭಕ್ತಾಭಿಮಾನಿಗಳ ವಿಶೇಷ ಗಮನಕ್ಕೆ ನಮ್ಮ ಗ್ರಾಮ ದೇವತೆಯಾದ ಮಹಾಲಿಂಗೇಶ್ವರಿಗೆ ಪೂಜೆ ಮುಗಿಸಿ ನಾವೀಗ ತುಳೇಶ್ವರ ಸನ್ನಿಧಿಗೆ ಹೋಗ್ತಾ ಇದ್ದೇವೆ. ಹೋಗುವ ಮೊದಲು ಇಲ್ಲಿಯ ಸಾಂಪ್ರದಾಯಿಕ ನೃತ್ಯ ತಟ್ಟೆ ಚಾಕಣಿ ನೃತ್ಯವನ್ನ ವೈದೇಹಿ ಮತ್ತು ತಂಡದವರಿಂದ ನಾವೀಗ ದೇವರ ಸೇವೆಗಾಗಿ ಮಾಡ್ತಾ ಇದ್ದೇವೆ. ಭಕ್ತಾಭಿಮಾನಿಗಳು ಎಲ್ಲ ಈ ಕಡೆ ಸ್ವಲ್ಪ ಗಮನ ವಹಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ನಂತರದ ವ್ಯವಸ್ಥೆಗಳು ತಮಗೆ ಗೊತ್ತಿದೆ. ನಾವು ಇಲ್ಲಿಂದ ನೇರವಾಗಿ ಮೂರ್ತಿ ವ್ಯವಸ್ಥೆ ಮೂಲಕ ತುಳೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿ ಅಲ್ಲಿಂದ ಮುಂದೆ ವೆಂಕಟರಮಣ ಅಮ್ಮನವರ ದೇವಸ್ಥಾನ ಮತ್ತು ಆಂಜನೇಯ ದೇವಸ್ಥಾನಕ್ಕೆ ಪೂಜೆ ಮುಗಿಸಿ ನೇರವಾಗಿ ತುಳೇಶ್ವರ ಸನ್ನಿಧಾನಕ್ಕೆ ಬಂದು ಅಲ್ಲಿ ದೀಪಾರಾಧನೆ ಮಾಡಲಿಕ್ಕಿದ್ದೇವೆ. ಆಗಮಿಸಿರುತ್ತವೆ.
ಮಂಜು ಮಂಜು ನೀವು ತಗೊಳ್ಳಿ, ಅಧ್ಯಕ್ಷರು ತಗೊಂಡು ಮೇಲೂ ತಗೊಂಡು ನೀವು ತೆಗೆದು ಕೈ ಮೇಲೆ ನಿಮ್ದಿರಲಿ ಕೆಳ ಕೆಲಸ ನಡೆದ
ತುಳುವೇಶ್ವರ ಸನ್ನಿಧಾನದಲ್ಲಿ ಕಲ್ಲಿನ ಮೇಲೆ ಇಡಿ 3 ದೀಪ ಅದರಲ್ಲಿ ಕನ್ನಡ ಬೊಕ್ಕ ಕುಂದ ಕನ್ನಡ ಬೊಕ್ಕ ತುಳು ಒಂಜಪ್ಪೆ ಜೋಕುಲು ನಂಚಾದ ವಿಶೇಷವಾದ ಈ ಕಿರೀಟಪ್ರಾಯವಾಯಿ ನಂಚಿನ ತುಳುವೇಶ್ವರ ದೇವಸ್ಥಾನ ಎಂಕಲ ತುಳುನಾಡಿಗೆ ಒಂಜಿ ಕಿರೀಟ ಅಂಚಾದ ಈ ಕುಂದಾಪುರ ಪ್ರಾಂತ್ಯುಡು ಮುಲ್ತ ದೇವೆರೆಡ ಬೊಕ್ಕ ಸ್ಥಾನದ ಅರಮನೆ ಬೊಕ್ಕ ಸಂಬಂಧಪಟ್ಟಿನಂಚಿನ ಗುತ್ತುಲು ಗೂಡುಲು ಒಂದಕ್ಕೆ ಸಂಬಂಧಪಟ್ಟಿನಂಚಿನ ಮಾತಾ ಜಾತಿ ಮತದ ಧರ್ಮದಕ್ಲು ಆಕಲಿನ ಮೂಲ ಸ್ಥಾನಗಳು ನಾಗದೇವರಿ ಈ ಜಾಗನ್ನು ಉಂಡು ಮಲ್ತನಂಚಿನ ಶಿವದೇವರನ ಸಾನ್ನಿಧ್ಯೋಡಿತ್ತಿನಂಚಿನ ಮಾತ ಶಕ್ತಿ ದೇವತೆಲು ಎಂಕಲಿನ ತುಪ್ಪದ ದೀಪೊಂದಿನಿ ಪೊತ್ತದ ಎಂಚಂಗುಲು ಬೆಳಕುನು ಬಯಸೊಂದುಲ್ಲನ ಅಂಚನೆ ನಿರಂತರವಾದ ಈ ದೇವಸ್ಥಾನ ಅತಿ ಶೀಘ್ರ ಐಕ್ಯತೆಡ್ ಇಡೀ ಜಿಲ್ಲೆದ ಒಂಜಿ ಸೀಮೆದ ದೇವಸ್ಥಾನ ಆಪಿಲೆಕ ಇಡೀ ಜಗತ್ತಿಗೆ ಬೆಳಗು ಲೆಕ್ಕ ತುಳುನಾಡದ ಮಾಂತ ಜನಕ್ಕುಲೇನ ಮೂಲ ಸ್ಥಾನ ಆಪಿಲೆಕ ದೇವೇರು ಒಲ್ಲಿದು ಈ ಜಾಗಕ್ಕೆ ಬತ್ತನಂಚಿನ ಅಡೆತಡೆಗಳು ತೊಂದರೆಲು ಬೊಕ್ಕ ಎಂಕಲ್ನ ಬ್ರಹ್ಮಕಲಶ ಗಾಬನಂಚಿನ ತೊಂದರೆಲು ಮಾತ್ರ ದೂರ ಪೋದು ಆಯ್ನಾಥ ಶೀಘ್ರೋಡು ಬ್ರಹ್ಮಕಲಶ ಆದ ಒಂಜಿ ಶಕ್ತಿ ಆವಿರ್ಭಾವ ಆದ ಮುಲ್ತ ತುಳುನಾಡದ ಬೊಕ್ಕ ಕುಂದ ಕನ್ನಡದ ಸಮಸ್ತ ಜನಕ್ಕುಲೇನ ಉದ್ಧಾರ ಮಲ್ಪನಂಚಿನ ಅನುಗ್ರಹ ಆಶೀರ್ವಾದವನ್ನು ನೀಡಬೇಕಾಗಿ ಭಗವಂತನಲ್ಲಿ ಮಾಡುವಂಥ 10 ಸಂಸ್ಥೆದ್ದು ಮಾಡುವಂಥ ಪ್ರಾರ್ಥನೆ. ಶ್ರೀಚಕ್ರ ನೇಪಾಳದಲ್ಲಿ ಅದು ಇಲ್ಲಿಗೆ ಬರುವಾಗೆ ಕಾಠ್ಮಂಡು ನೇಪಾಳದಲ್ಲಿ 2026ರಲ್ಲಿ ನಮ್ಮ ಮಕರ ಸಂಕ್ರಾಂತಿ ಆದ ಮೇಲೆ ನಾವು ಶ್ರೀಚಕ್ರವನ್ನು ಭಕ್ತಿಯಿಂದ ಸಾಲಿಗ್ರಾಮದ ಕಲ್ಲಿನೊಂದಿಗೆ ಶಿವಲಿಂಗವನ್ನು ಕೂಡ ಪಶುಪತಿನಾಥನ ದೇವಸ್ಥಾನದ ದರ್ಶನವನ್ನು ಮಾಡಿ ಇಲ್ಲಿ ತುಳುವೇಶ್ವರನ ಸನ್ನಿಧಾನಕ್ಕೆ ಅಲ್ಲಿಯ ಪ್ರಸಾದವನ್ನು ಇಲ್ಲಿಯ ನಮ್ಮ ಜಿಲ್ಲೆಯಿಂದಲೇ ಪೂಜೆ ಮಾಡತಕ್ಕಂಥ ಪಶುಪತಿನಾಥ ದೇವಸ್ಥಾನದ ಪುರೋಹಿತರಿದ್ದಾರೆ, ನಮಗೆಲ್ಲ ಪರಿಚಯ. ಹಾಗಾಗಿ ನಾವು 25 ವರ್ಷಗಳಿಂದ ಕಾಠ್ಮಂಡಿಗೆ ಹೋಗ್ತಾ ಇದ್ದೇವೆ. ಹಾಗಾಗಿ ಅಲ್ಲಿಯ ಸಂಪರ್ಕದ ದೇವರ ಅನುಗ್ರಹಗಳು ನಮ್ಮ ಶಕ್ತಿಯ ಸ್ಥಾನದಲ್ಲಿ 56 ಶಕ್ತಿ ಸ್ಥಾನಗಳು ಹೇಳಿದ್ದಾರೆ. ಆ ಶಕ್ತಿ ಸ್ಥಾನದಲ್ಲಿ ಏನು ಶಕ್ತಿ ಇದೆಯೋ ಅದು ತುಳುವೇಶ್ವರ ಸನ್ನಿಧಾನಕ್ಕೂ ಕೂಡ ಬರಬೇಕು. ಶ್ರೀಚಕ್ರದ ಸ್ಥಾಪನೆ ಆಗಬೇಕು. ಜಗತ್ತಿನ ಯಾವ ಶಕ್ತಿಯ ಸ್ಥಾನಕ್ಕೂ ಕಡಿಮೆ ಇಲ್ಲದ ಹಾಗೆ ಇದು ಬೆಳಿಬೇಕು ಅಂತೇಳಿ ಪಶ್ಚಿಮ ಸಮುದ್ರಾಧೀಶ್ವರನಾದ ತುಳುವೇಶ್ವರನಲ್ಲಿ, ಜಿನೇಶ್ವರರಲ್ಲಿ, ನಾಗದೇವರಲ್ಲಿ, ಇಲ್ಲಿರತಕ್ಕಂಥ ಗ್ರಾಮದೇವರಲ್ಲಿ ಮಾಡುವಂಥ ಪ್ರಾರ್ಥನೆ. ಜೈ ಬಲೋ ತುಳುವೇಶ್ವರನಿಗೆ ಜೈ. ಇಲ್ಲೇ ಇಡುವ
ಒಳ್ಳೆಯ ಒಂದು ಮಹತ್ ಕಾರ್ಯಕ್ಕಾಗಿ ಆ ಲಕ್ಷ್ಮೀ ವೆಂಕಟರಮಣನ ಒಂದು ಪ್ರಾರ್ಥನೆಗಾಗಿ ಇಲ್ಲಿ ಬಂದಿದ್ದೇನೆ. ಆ ನಮ್ಮ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯು ನಿಮ್ಮ ಜೀರ್ಣೋದ್ಧಾರದ ಕಾರ್ಯಕ್ರಮದ ಎಲ್ಲ ಯಶಸ್ಸಿಗಾಗಿ ಒಂದು ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡಿ ಕಲ್ಯಾಣ ಸುರಗಾತ್ರಾಯ ಕಾಂತಿದಾಷ್ಟಪದಾನಿ ಮಂತ್ರಿ ಕೂಡ ಜೀರ್ಣೋದ್ಧಾರ ಆಗಲಿ. ಹಾಗೆ 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 ನಿಮ್ಮ ಒಳ್ಳೆಯ ಹಾರೈಕೆಯಿಂದ ಆ ದೇವರಿಗೆ ಇನ್ನೂ ಮುಂದೆ ಒಳ್ಳೆ ರೀತಿಯಲ್ಲಿ ಸಂಪೂರ್ಣ ಪೂರ್ಣಾನುಗ್ರಹ ಪ್ರಾಪ್ತಿರಸ್ತು. ಪರಮೇಶ್ವರನನ್ನು ಅದೇ ರೀತಿಯಲ್ಲಿ ಪ್ರಶ್ನೆ ಭಾಗದಲ್ಲಿ ಬಂದಿರುವಂಥ ಎಲ್ಲ ಏನು ದೇವರುಗಳನ್ನು ಮಾಡಿಕೊಂಡು ಅವರಿಗೆಲ್ಲ ಸ್ಥಾನ ಕೊಟ್ಟು ಒಂದು ಒಳ್ಳೆ ರೀತಿಯಲ್ಲಿ ದೇವರ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ. ದೇವರು ಅದೇ ರೀತಿಯಲ್ಲಿ ಪ್ರಾರಂಭಿಕ ಹಂತವಾಗಿ ಒಂದು ದೀಪದ ದೀಪಾರ್ಚನೆಯನ್ನು ದೇವರುಗಳಿಗೆ ಸೇವೆ ಕೊಟ್ಟು ಮುಂದುವರಿಸುವಂತ ಬಂದಿದ್ದೀರಿ. ಅದೇ ರೀತಿಯಲ್ಲಿ ಎಲ್ಲ ದೇವರುಗಳ ಸಹಕಾರದಿಂದ ಎಲ್ಲ ನಿಮ್ಮ ಮಾಡಿದ ಹಾಗೆ ಎಲ್ಲರೂ ಸೇರಿಕೊಂಡು ಈ ಕೆಲಸ ಆಗಬೇಕು.
ಒಬ್ಬೊಬ್ಬರಿಬ್ಬರಿಂದ ಆಗುವ ಕೆಲಸ ಅಲ್ಲ, ಹಣವನ್ನು ಕ್ರೋಢಿಸಿಕೊಳ್ಬಹುದು. ಆದರೆ ಇಲ್ಲಿನ ಜನರ ಸಹಕಾರ ಪ್ರಾಮುಖ್ಯ ಆಗಿರ್ತದೆ. ಅದರಿಂದ ಅದೆಲ್ಲವನ್ನು ಒದಗಿಸಿಕೊಳ್ಬೇಕು. ಆಂಜನೇಯ ಎಲ್ಲರಿಗೂ ಸದ್ಬುದ್ಧಿಯನ್ನು ಕೊಟ್ಟು ಈ ಕಾರ್ಯವನ್ನು ಆದಷ್ಟು ಶೀಘ್ರದಲ್ಲಿ ನೆರವೇರುವಂತೆ ಮನೋಜಮಂ ಮಾರುತ ತುಲ್ಯ ವೇಗಂ ಚಿಥೇಂದ್ರಿಯಂ ಬುದ್ಧಿಮತಾ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಕ್ತಂ ಶಿರಸಾನಮಾಮಿ ಬುದ್ಧಿರ್ಬಲಂ ಯಶೋಧೈರ್ಯಂ ವಾಕ್ಪಟುತ್ವಂ ಧನುಮನ್ನಮಾಮಿ. ಜಯ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹಚ್ಚಿ ಆಗಿದ್ದರಿಂದ ಎಲ್ಲರಿಗೂ ಸನ್ಮಾನಗಳನ್ನು ಮಾಡಲಿ. ಏನು ಹೊರಟಿದ್ದೀರಿ?
ಅಣ್ಣ ಅಲ್ಲಿ ಭಕ್ತಾದಿಗಳ ಗಮನಕ್ಕೆ ಇಲ್ಲಿ ಮುಖ್ಯವಾದದ್ದು ಬಸವನಲ್ಲಿ, ಅದಕ್ಕೆ ಅದನ್ನು ಒಂದು ಅತ್ಯಂತ ಬೇರೆ ಬೇರೆ ದೇಶಗಳಿಂದ ವಿದೇಶಗಳಿಂದ ಈ ಊರಿಗೆ ಕಲರಿ ಕಲಿಲಿಕ್ಕೆ ಬರ್ತೀವಿ. ಆದರೆ ಈ ಕಲರಿ ವಿದ್ಯೆ ಶಕ್ತಿಯನ್ನು ಅಂತ ವಿದೇಶಿಗರು ಇದನ್ನು ಇಲ್ಲದ ಹಲೋ 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 ಇದು ತುಳುನಾಡಿನ ಅತ್ಯಂತ ಪ್ರಾಚೀನ ಒಂದು ಯುದ್ಧ ಕಲೆ. ಜಗತ್ತಿನ ತುಳುನಾಡಿನಿಂದಲೇ ಜಗತ್ತಿನ ಅತ್ಯಂತ ಪ್ರಾಚೀನ ಯುದ್ಧ ಕಲೆ ಯಾವುದು ಅಂತ ಕೇಳಿದರೆ ಅದು ತುಳುನಾಡ ಕಳರಿ ಅಂತ ಹೇಳ್ತಿದ್ದಾರೆ. ಅಂತಹ ತುಳುನಾಡ ಕಳರಿಯ ಒಂದು ಸಾಂಕೇತಿಕವಾದಂತಹ ಒಂದು ಪ್ರದರ್ಶನ ಅಷ್ಟೇ ಇದು. ಆ ತುಳುನಾಡ ಕಳರಿಯ ಆವಿರ್ಭಾವ ಅದು ಉಂಟಾದಂತಹ ಜಾಗವೇ ನಮ್ಮ ತುಳುವೇಶ್ವರ, ಈ ಬಸವೂರು ಮಣ್ಣು ಎಂಬುದು ನಮ್ಮ ಹೆಮ್ಮೆ. ನಮ್ಮ ಎಲ್ಲ ಯುವಕರು ಮಕ್ಕಳು ಈ ವಿದ್ಯೆಯನ್ನು ಕಲಿಬೇಕು. ಇದರಲ್ಲಿ ಬೇರೆ ಬೇರೆ ರೀತಿಯ ಉಸಿರಾಟ ಕ್ರಿಯೆಗಳಿವೆ, ಅಥವಾ ಮೈತಾರಿ ಅಂತ ನಮ್ಮ ಶರೀರದ ವ್ಯಾಯಾಮಗಳಿವೆ, ಅಥವಾ ಔಷಧಗಳಿವೆ, ಶಸ್ತ್ರಚಿಕಿತ್ಸೆಗಳು ಕೂಡ ಈ ಒಂದು ವಿದ್ಯೆಗಳಲ್ಲಿ ಮರ್ಮ ಚಿಕಿತ್ಸೆ. ನಮ್ಮ ಶರೀರದ 108 ಮರ್ಮ ಚಿಕಿತ್ಸೆಗಳನ್ನು ಕೂಡ ಒಳಗೊಂಡ ಒಂದು ಅತ್ಯಪೂರ್ವವಾದಂತಹ ವಿದ್ಯೆ ಇದು. ಈ ವಿದ್ಯೆ ಇಂದು ಸಂಪೂರ್ಣವಾಗಿ ತುಳುನಾಡಿನಲ್ಲಿ, ಕೇರಳದಲ್ಲಿ ಇದನ್ನು ತುಳುನಾಡನ್ ಕಳರಿ ಅಂತಲೇ ಈಗಲೂ ಹೇಳ್ತಿದ್ದಾರೆ. ಅಂತಹ ತುಳುನಾಡನ್ ಕಳರಿಯನ್ನು ಒಮ್ಮೆ ಎದುರಾಗಬೇಕೆಂಬುದೇ ನಮ್ಮೆಲ್ಲರ ಆಶಯ. ಇದೊಂದು ಸಾಂಕೇತಿಕ ಪ್ರದರ್ಶನ ಮಾತ್ರ. ಎಲ್ಲರೂ ಪ್ರೋತ್ಸಾಹಿಸಿ ಚಪ್ಪಾಳೆ ಮುಖಾಂತರ. पूरे जोर पर चला किस्मत में छोड़ा है कौन रह सका खड़ा है
ನಮ್ಮ ಉಸಿರು, ಶರೀರ, ಮನಸ್ಸು ಎಲ್ಲವೂ ಒಂದಾಗುವಂತಹ ಒಂದು ಅತ್ಯಪೂರ್ವವಾದಂತಹ ಕಲೆ ಅದು ಕಳರಿ. ಅದರ ಆವಿರ್ಭಾವ ಸ್ಥಳ ಎಂಬುದೇ ಈ ಬಸ್ರೂರು ಎಂಬುದಕ್ಕೆ ನಮಗೆ ತುಂಬ ಹೆಮ್ಮೆಯಾಗ್ತಿದೆ. ಈ ವಿದ್ಯೆ ಶಿವನಿಂದ ನಂದಿಗೆ ಸಿಕ್ಕಿತು ಅಂತ ಹೇಳ್ತಿದ್ದಾರೆ. ಅಂತಹ ಅತ್ಯಪೂರ್ವವಾದಂತಹ ನಂದಿಯಾಗಿರ್ಬೋದು, ನಮ್ಮ ತುಳುವೇಶ್ವರನ ಮುಂದೆ ಇರಬಹುದು ಎಂಬ ಒಂದು ಸಂದೇಹವೂ ಕೂಡ ಇದೆ. ಗ್ರೌಂಡು ಸ್ವಲ್ಪ ಕಷ್ಟ ಇದೆ, ಆದ ಕಾರಣ ಮಕ್ಕಳಿಗೆ ಇದನ್ನು ದೇವಸ್ಥಾನಕ್ಕೆ ಭಕ್ತಿಪೂರ್ವಕ ಹಣ್ಣುಕಾಯಿ ಮಾಡಿ ನಂತರ ಅಮ್ಮನವರ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಇದೀಗ ನಾವೀಗ ತುಳುವೇಶ್ವರನ ಸನ್ನಿಧಾನದಲ್ಲಿ ದೀಪಾರಾಧನೆ ಕಾರ್ಯಕ್ರಮಕ್ಕಾಗಿ ಸಮಾವೇಶಗೊಂಡಿದ್ದೇವೆ. ಬಸವಣ್ಣ ಎಲ್ಲ ಮನೆಗಳ ಮಹಿಳೆಯರು ಭಕ್ತಿಪೂರ್ವಕವಾಗಿ ಇಲ್ಲಿಗೆ ಬಂದು ದೀಪ ಹಚ್ಚುವುದರ ಮೂಲಕ ತುಳುವೇಶ್ವರನ ಸನ್ನಿಧಾನಕ್ಕೆ ವಿಶೇಷ
ದಯವಿಟ್ಟು ಅಲ್ಲಿ ಗೇಟಿನ ಹತ್ರ ಇರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದೀಪಾರಾಧನೆಯನ್ನ ಸ್ವಾಮೀಜಿಯವರ ದಿವ್ಯ ಹಸ್ತದಿಂದ ಪ್ರಾರಂಭಿಸಿದ್ದೇವೆ. ಈಗ ಭಕ್ತಾಭಿಮಾನಿಗಳು ದೀಪ ಹಚ್ಚುವ ಕಾರ್ಯಕ್ರಮ ಪ್ರಾರಂಭಿಸಿದ್ದಾರೆ. ತಮ್ಮಲ್ಲಿ ಒಂದು ವಿನಂತಿ ಏನಂದ್ರೆ ಹೋಗ್ಬೇಕು, ಅಲ್ಲಿ ಹೊರಗಡೆ ಉಪಹಾರ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಭಾವ ಇದೆ, ಆದ್ರಿಂದ ನಮ್ಮೊಂದಿಗೆ ಸಹಕರಿಸಿ ಅವಕಾಶ ಇದೆ. ಕೊನೆಯವರೆಗೂ ತಮಗೆ ಅವಕಾಶ ಇದೆ. 1,000ಕ್ಕೂ ಮಿಕ್ಕಿ ದೀಪ ಹಚ್ಚುವಂತ ಅವಕಾಶ ಇದೆ. ಆದ್ರಿಂದ ಎಲ್ರಿಗೂ ಅವಕಾಶ ಇದೆ. ಯಾರು ದೀಪ ಹಚ್ಚದ ಹೊರಗಡೆ ಹೋಗಬೇಡಿ. ಹಾಗೆ ಎಲ್ರಿಗೂ ದೇವಸ್ಥಾನದ ಮುಂಭಾಗದಲ್ಲಿ ಮಾಲಿಂಗೇಶ್ವರ ಸನ್ನಿಧಾನದಲ್ಲಿ ಎಲ್ರಿಗೂ ಉಪಹಾರ ಅವಕಾಶ ಇದೆ. ತಮ್ಮ ಹಾಗೆ ತುಂಬಾ ಜನ ಭಕ್ತಾದಿಗಳಿದ್ದಾರೆ. ಒಂದೇ ದೀಪ ಹಚ್ಚಿ ದೇವರಿಗೆ ನಮಸ್ಕಾರ ಮಾಡಿ ಹೊರಗಡೆ ಬನ್ನಿ. ಮಾಲಿಂಗೇಶ್ ಒಳಗಿದ್ದವರು ದೀಪ ಹಚ್ಚಿದ ಮೇಲೆ ಒಳಗಡೆ ಬಿಡಿ ಅವರಿಗೆ. पदयुग भक्ति देहिय भवहरा
ಗಣಪತಿ ಭಗವಂತನ ಸೇವಾ ರೂಪದಲ್ಲಿ ನಮ್ಮ ಊರಿನವರೇ ಆದ ವಿದುಷಿ ಶ್ರೀಮತಿ ವೈದೇಹಿ ಸುಭಾಷಿತ್ ಕುಮಾರ್ ಮತ್ತು ಇವರ ಶಿಷ್ಯರಿಂದ ಭರತನಾಟ್ಯ ಕಾರ್ಯಕ್ರಮ ದೇವರ ಸೇವೆ ರೂಪದಲ್ಲಿ ಪ್ರಸ್ತುತ ಪಡಿಸಿದ್ದಾರೆ. ಅವರಿಗೆ ತುಳುವೇಶ್ವರ ದೇವಸ್ಥಾನದ ವತಿಯಿಂದ ಅನಂತ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಈ ಪುಣ್ಯ ಭೂಮಿಗೆ ಬಂದು ಇನ್ನಷ್ಟು ಈ ಭೂಮಿಯನ್ನು ಪಾವನಗೊಳಿಸಿದ್ದಾರೆ. ಅವರನ್ನು ನಮಗೆಲ್ಲರಿಗೂ ಆಶೀರ್ವಚನ ನೀಡುವಂತೆ ಎಲ್ಲರಿಗೂ ತುಳುವೇಶ್ವರ ತುಳುವೇಶ್ವರಿ ವರಾಹ ಪಂಜುರ್ಲಿ ದೇವರುಗಳ ಪೂರ್ಣ ಗಣಪತಿ ಲಿಂಗೇಶ ಸಂಧ್ಯರಾಮ ಪಟ್ಟಾಭಿರಾಮ ಸದ್ಯ ಅವರಿಗೆ ಹಾಕೋಣ ತುಳಸಿ ಇತ್ತೆ ಆಕ್ಸಿಜನ್ ಎಲ್ಲ ಹಾಕ್ಬೋದು. ತುಳಸಿ ಬರ್ತೇನೆ. ಸರಿ ನೀವಲ್ಲಿ ರಾಜಣ್ಣ ಅಂತಲೇ ರಾಯ್ದುಂಡವು ನೀವು ಬನ್ನಿ, ನೀವು ಬನ್ನಿ. ಒಂಜಿ ಕುಟುಂಬ ನಮ್ಮ ಈ ದೇವಸ್ಥಾನದ ಪಿರವಡೆ ಇಲ್ಲು ಮಲ್ತೊಂದುಲ್ಲೆರು ಮನೆ ಮಾಡಿದ್ರು. ಅವರು ಮಹೇಶ್ ಕೆಣಿಯವರ ಫ್ಯಾಮಿಲಿ. ನಿಜವಾಗೂ ತುಳುವೇಶ್ವರನನ್ನು ಜಗತ್ತಿಗೆ ತೋರಿಸಿಕೊಟ್ಟವರು ಮಹೇಶ್ ಕೆಣಿಯವರ ಫ್ಯಾಮಿಲಿಯವರು. ಅವತ್ತು ಈ ಭೂಮಿಯನ್ನು ಅವರು ಅವರಿಗೆ ಪ್ರತ್ಯೇಕವಾದಂತಹ ನಾವು ವಸತಿ ಸೌಕರ್ಯವನ್ನು ಮಾಡ್ತಿದ್ರು ಕೂಡ ಅವರು ಆ ಭೂಮಿಯನ್ನು ಬಿಟ್ಟುಕೊಟ್ಟು ಈ ದೇವಸ್ಥಾನದ ಪೂರ್ಣ ರೀತಿಯ ಬೆಳಗಲಿಕ್ಕೆ ಸಹಕಾರ ನೀಡಿದ್ದಾರೆ. ಅವರನ್ನು ಈ ಹೊತ್ತು ನಾವು ಈ ಸಂದರ್ಭದಲ್ಲಿ ಗೌರವಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಎಲ್ಲರ ಮನೆಯವರ ಎಲ್ಲರ ಪರವಾಗಿ ನಾವು ಮಹೇಶ್ ಕೆಣಿಯವರನ್ನು ಗೌರವಿಸ್ತಿದ್ದೇವೆ. ಇಬ್ಬರು ಸ್ವಾಮಿಗಳು ಸೇರಿ ಅವರನ್ನು ಗೌರವಿಸಬೇಕಂತ ಕೇಳ್ಕೊಳ್ತಿದ್ದೇವೆ. ವೀರ ಮತ್ತು ಬಳಗ ಕಾಂತಾರ ಸಿನಿಮಾದಲ್ಲಿ ಇಡೀ ಜಗತ್ತಿಗೆ ತೋರಿಸಿಕೊಟ್ಟ, ನಮ್ಮ ಸಂಸ್ಕೃತಿಯನ್ನು ತೋರಿಸಿಕೊಟ್ಟ ವೀರ ಮತ್ತು ಬಳಗದವರು. ನಾಗರಾಜ್ ಮತ್ತು ಬಳಗದವರು, ನಾಗರಾಜು ಮತ್ತು ಬಳಗದವರು. ವಿಸಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಆಂಜನೇಯ ಮತಿಪಾಟಲಾನನಂ ಕಾಂಚನಾದ್ರಿ ಕಮಲೀಯ ವಿಗ್ರಹಂ ಪಾರಿಜಾತ ತರುಮೂಲವಾಸಿನಂ ಭಾವಯಾಮಿ ಭವಮಾನ ನಂದನಂ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಆತ್ಮೀಯ ಬಂಧುಗಳೇ, ಸಾಯಂ ಸಂಧ್ಯಾಕಾಲದಲ್ಲಿ ನಾವೆಲ್ಲ ಸೇರಿಕೊಂಡು ದೀಪ ಪ್ರಜ್ವಲನೆ ಮಾಡಿ, ಈಗಾಗಲೇ ದೀಪ ಆರತಿ ಅಂತ ಬಹುಶಃ ಎಲ್ಲವೂ ನಡೆಸಿರುವಂತ ಪುಣ್ಯಕಾಲ. ಸಹಸ್ರ ಅಲ್ಲ, ಲಕ್ಷ ಲಕ್ಷ ದೀಪಗಳಾಗಿರುವಂತ ಒಂದು ವಿಷಯವನ್ನು ನಾವಿಲ್ಲಿ ಹೇಳಬೇಕು. ಕಾಣ್ಲಿಕ್ಕೆ ನಮಗೆ ಒಂದು ಸಹಸ್ರಾರು ದೀಪಗಳನ್ನು ಉರಿಸಿದ್ದೇವೆ ಅಂತ. ಇದು ಲಕ್ಷ ದೀಪಗಳಾಗಬೇಕು, ಜೊತೆಗೆ ಕೋಟಿ ದೀಪಗಳಾಗಿ ಬೆಳಗಬೇಕು ಅಂತ. ಈ ಪರಿಸರಕ್ಕೆ ಬರುವಾಗ ನಮಗೆಲ್ಲ ಒಂದು ಆಕರ್ಷಣೆ ಇರ್ತದೆ. ಯಾವುದು ಅಂತಂದ್ರೆ ಪ್ರಕೃತಿಯ ಆಕರ್ಷಣೆ. ಶಿವನಿಗೆ ಮುಖ್ಯವಾಗಿರುವಂತದ್ದು ಪ್ರಕೃತಿ ಅಂತ. ಶಿವಪುರಾಣದಲ್ಲಿ ಒಂದು ವಿಚಾರ ಮುಂದೆ ಬರ್ತದೆ. ಭಸ್ಮಾಸುರ ಅನ್ನುವ ಒಬ್ಬ ಇದ್ದ ಅಂತ ನೀವೆಲ್ಲ ಕೇಳಿರ್ಬೇಕು ಬಹುಶಃ. ಅವನಿಗೆ ತೊಂದರೆಯಲ್ಲಿ ಬರುದಂದ್ರೆ ಅವನ ಕೈ ಅವನ ತಲೆಗೆ ಮುಟ್ಟಿದಾಗ ಮಾತ್ರ. ಅದಕ್ಕೆ ಮೊದಲು ಶಿವನನ್ನು ಅರಸಿಕೊಂಡು ಓಡಿಸಿಕೊಂಡು ಓಡುತ್ತಾ ಇರುವಾಗ ಇಂತಹ ಮರಕ್ಕೆ ಪ್ರದಕ್ಷಿಣೆ ಬಂದಿರುವಂತದ್ದು ಶಿವ. ಆದ್ರೆ ಶಿವನ ರಕ್ಷಣೆ ಮಾಡ್ಲಿಕ್ಕೆ ಬೇಕಾಗಿ ಮರಗಳು ಸ್ವಲ್ಪ ಬೇರೆ ಬೇರೆ ದಾರಿಯನ್ನ ಮಾಡಿಕೊಂಡು ಒಳಗೆ ಬನ್ನಿ ಅಂತ ಆಶ್ರಯ ಕೊಟ್ಟಿತ್ತು. ಭಸ್ಮರ ಸುತ್ತ ಬಂದದ್ದು ಭಸ್ಮಾಸುರ ಅಂದ್ರೆ ದೇವರ ಒಳಗೆ ಅಡಗಿಕೊಂಡ್ರು ಅಂತ. ಅದರಿಂದ ಭಗವಂತ ಪ್ರಕೃತಿ ಒಳಗೆ ಐಕ್ಯನಾಗಿರುತ್ತಾನೆ ಅಂತ. ಈ ಒಂದು ಮರದ ವಿಶೇಷತೆ, ಭಗವಂತ ಮರವನ್ನೇ ಆಲಯವಾಗಿ ಮಾಡಿಸಿಕೊಂಡಿರುವಂಥದ್ದು. ಎಲ್ಲದಕ್ಕೂ ಮುಖ್ಯವಾಗಿ ಪ್ರಕೃತಿಯಲ್ಲಿ ಭಗವಂತನನ್ನ ಕಾಣಬೇಕು ಅಂತ ಒಂದು ಸುಂದರವಾದ ಭರತನಾಟ್ಯದಲ್ಲಿ ನಡೀತೆ. ಶಿವನಿಗೆ ಸಂಬಂಧಪಟ್ಟಿರುವಂತ ವಿಚಾರವನ್ನು ನಾವು ನೋಡಬಹುದಾಗಿತ್ತು.
ಇಲ್ಲಿ ಶಿವನ ಆರಾಧನೆ. ತುಳುವೇಶ್ವರ ಅನ್ನುವಾಗ ಬರೇ ಒಂದು ಭಾಷೆಗೆ ಲೆಕ್ಕಾಚಾರ ಮಾಡಬೇಡಿ. ಭಾಷೆ ಸಂಸ್ಕೃತಿ ಅನ್ನುವಂಥದ್ದು ಜೊತೆಗೆ ಸಾಗುವಂಥದ್ದು. ನಾಣ್ಯದ ಎರಡು ಮುಖಗಳಿದ್ದಂತೆ ಭಾಷೆ ಮತ್ತೆ ಸಂಸ್ಕೃತಿ ಅಂತ. ಇಲ್ಲಿ ನಮಗೆ ಅದನ್ನೆಲ್ಲ ಮೀರಿರುವಂತ ಒಂದು ಭಗವಂತನಿದ್ದಾನೆ. ಅವನ ಒಂದಷ್ಟು ಜೀರ್ಣೋದ್ಧಾರದ ಕಾರ್ಯಕ್ಕೆ ನಾವೆಲ್ಲ ಕೈ ಹಾಕಿರುವಂತ ಪುಣ್ಯ ಕಾಲ. ಆ ಭಗವಂತನನ್ನ ಬಹಳ ಚೆನ್ನಾಗಿ ಹೊಗಳ್ತಾರೆ ನೋಡಿ, ಕರುಣಾಮಯಿ ಅಂತ ಅವನನ್ನ ಕರೀತಾರೆ. ಒಂದಷ್ಟು ಸಮುದ್ರ ಮಥನ ಕಾಲದಲ್ಲಿ ಆರಂಭದಲ್ಲಿ ಬಂದಿರುವಂತದ್ದು ವಿಷ ಮೊದಲಾಗಿ ಬಂದಿದೆ. ಅದಕ್ಕೆ ಕೈಯೊಟ್ಟಿರುವಂತ ದೇವರು ಯಾರು ಅಂತಂದ್ರೆ ಭಗವಂತ ಶಿವನಾಗಿದ್ದಾನೆ. ಮತ್ತೆಲ್ಲ ಸುವಸ್ತುಗಳು ಬಂತು, ಏನೋ ಅದನ್ನು ಕೈಯಲ್ಲಿ ಇಟ್ಕೊಂಡು ಕುಡ್ದ. ಗೌರಿ ಬಂದು ಒಂದಷ್ಟು ಏನೋ ಕಂಠವನ್ನ ಮುಟ್ಟಿದಳು, ಅಲ್ಲಿಗೆ ಮುಂದೆ ಹೋಗ್ಲೇ ಇಲ್ಲ. ಅದರಿಂದ ನೀಲಕಂಠನಾದ ಶಿವ ಅಂತ ಅವನಿಗೆ ಹೆಸರಾಯ್ತು. ಅದರಿಂದ ಇಲ್ಲಿ ಪುಣ್ಯ ನಮಗೆಲ್ಲ ಇದೊಂದು ಪುಣ್ಯ ಒದಗಿ ಬಂದಿದೆ ಅಂತ ನಾವು ತಿಳ್ಕೊಳ್ಬೇಕು. ಒಂದಷ್ಟು ದೈವಜ್ಞರು ಚಿಂತನೆಯಲ್ಲಿ ಕೆಲವೊಂದು ವಿಚಾರಗಳನ್ನ ಮುಂದೆ ಇಟ್ಟಿದ್ದಾರೆ. ಮುಂದಿನ ಹೆಜ್ಜೆ ನಮ್ಮದಾಗಬೇಕಾದ್ರೆ ಅವನ ಅನುಗ್ರಹ ನಮಗೆ ಬೇಕು. ಈ ಪರಿಸರವನ್ನು ಒಮ್ಮೆ ನೋಡಿದ್ರೆ ಸಾಕು. ಇನ್ನೊಂದ್ಸಲ ಒಂದು ಸಂವಾದ ನಡೀತಿತ್ತಂತೆ. ಯಾಜ್ಞವಲ್ಕ್ಯರು ಪ್ರವಚನ ಮಾಡ್ತಾ ಇದ್ರು. ಆದ್ರೆ ಬಂದಂತ ಜನಕನು ಕೇಳ್ತಾನಂತೆ, ದೇವರೇ, ಗುರುಗಳೇ, ನಮ್ದೊಂದು ಪ್ರಶ್ನೆ ಇದೆ ನಿಮ್ಮಲ್ಲಿ. ಏನು ಅಂತಂದ್ರೆ, ಮನುಷ್ಯನಿಗೆ ಬೆಳಕಾಗುವುದು ಯಾವುದು? ಮನುಷ್ಯನಿಗೆ ಬೆಳಕಾಗುವುದು ಯಾವುದು ಅಂತ. ಅವಾಗ ಯಜ್ಞವಲ್ಕ್ಯರು ಹೇಳ್ತಾರಂತೆ, ಸೂರ್ಯ ದೇವನಿಂದ ಬೆಳಕಾಗುತ್ತದೆ. ಸೂರ್ಯನು ಅಸ್ತಮಾನ ಆದ್ರೆ, ಅಸ್ತಮಿಸಿದ್ರೆ ಮತ್ತೆ ಬೆಳಕಿಲ್ಲ. ಚಂದ್ರದೇವನು ಕಾಣ್ತಾನೆ, ಆದ್ರೆ ಅಮಾವಾಸ್ಯೆಗೆ ಇಲ್ಲಿದೆ ಅನ್ನುವಾಗ ದೀಪದಿಂದಲೇ ಬೆಳಕು ಅಂತ. ದೀಪದಲ್ಲಿ ತೈಲ ಮುಗಿದರೆ ಅಥವಾ ಅದ್ದಿಯ ಚೂರುಗಳು ಮುಗಿದು ಹೋದ್ರೆ ಇಲ್ಲಿದೆ ಬೆಳಕು ಅಂತ ಅನ್ನುವಾಗ ಶಬ್ದದಿಂದ ಬೆಳಕು ಅಂತ. ಶಬ್ದವೂ ಇಲ್ಲದಿದ್ದರೆ ಏನು ಅಂತ ಹೇಳುವಾಗ ಹೇಳ್ತಾನೆ ಯಜ್ಞವಲ್ಕ್ಯರು ಜನಕನಿಗೆ ಹೇಳುವಂತ ಮಾತು, ಯಾವುದೂ ಇಲ್ಲದಿದ್ದರೂ ಅವನ ಅಂತರಂಗದಲ್ಲಿ ಒಂದು ಬೆಳಕಿದೆ, ಅದೇ ಅವನಿಗೆ ಬೆಳಕಾಗುತ್ತದೆ ಅಂತ. ನಾವೆಲ್ಲ ಈಗ ಉರಿಸಿರುವಂತದ್ದು ಇಲ್ಲೊಂದು ದೀಪವನ್ನಲ್ಲ, ನಮ್ಮ ಒಳಗೆ ದೀಪವನ್ನು ಉರಿಸಿಕೊಂಡಿರುವಂತದ್ದು. ಅಲ್ಲಿ ಒಂದಷ್ಟು ಸಂಸ್ಕಾರ ಬರಬೇಕಾದಂತ ಅಗತ್ಯತೆ ಇದೆ. ಯಾಕಂದ್ರೆ ದೀಪಕ್ಕೂ ಸಂಸ್ಕಾರ ಇದೆ, ವೃಕ್ಷಕ್ಕೂ ಸಂಸ್ಕಾರವಿದೆ, ವ್ಯಕ್ತಿಗೂ ಸಂಸ್ಕಾರ ಇದೆ, ಆತ್ಮಕ್ಕೂ ಆತ್ಮ ಸಂಸ್ಕಾರವಿದೆ. ಆಗ ಅಂತರಂಗದ ಜ್ಯೋತಿ ಅರಳಲಿಕ್ಕೆ ಸಾಧ್ಯತೆ ಇದೆ ಅಂತ ನಾವು ತಿಳ್ಕೊಳ್ಬಹುದು. ಈಗ ಒಂದೊಂದು ದೀಪ ಸಹಸ್ರಾರ ಆಗಿದೆ ಈಗಾಗಲೇ. ಎಲ್ಲವೂ ಚೆನ್ನಾಗಿ ನಡೆದು ಬರಬೇಕಾದ್ರೆ ನಾವೆಲ್ಲರೂ ಒಟ್ಟಾಗುವಂತ ಅಗತ್ಯತೆ ಇದೆ. ಅದು ನನಗೆ ಸಂತಸ ಏನು ಅಂತಂದ್ರೆ, ನಮ್ಮಲ್ಲಿರುವಂತಹ ತುಳು ರಥ ಅಂತ ನಾವು ಹೊರಡಿಸಿದ್ವು, ತೌಳವ ರಥ ಅಂತ. ಅದು ಹೊರಟದ್ದು ಎಲ್ಲಿಂದ ಅಂದ್ರೆ ಇದೇ ಜಾಗದಿಂದ ಹೊರಟಿರುವಂತದ್ದು. ಇಲ್ಲಿ ಜನ ಎಲ್ಲ ಸಹಕಾರ ಕೊಟ್ಟದ್ದನ್ನ ನಾವು ನೆನಪಿಸಿಕೊಳ್ಳುತ್ತೇವೆ. ಇಲ್ಲಿ ಯಾರು ಹೇಳಿದ್ರು ಜಾಗ ಸ್ವಲ್ಪ ಕಡಿಮೆ ಇದೆ ಅಂತ. ಅಂದ್ರೆ ಹುಡುಕುವಾಗ ಎಲ್ಲರ ಹೃದಯದಲ್ಲಿ ವಿಶಾಲವಾದ ಜಾಗವನ್ನ ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಆಗಿದೆ. ಇದಕ್ಕೆಲ್ಲ ಭಗವಂತ ಅನುಗ್ರಹ ಮಾಡಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. ಈ ಒಂದು ಸಂದರ್ಭದಲ್ಲಿ ಸೇರಿರುವಂತ ಎಲ್ಲರಿಗೂ ಕೂಡ ಭಗವಂತ ಒಳಿತನ್ನ ಉಂಟು ಮಾಡಬೇಕು. ಎಲ್ಲರೂ ಒಗ್ಗಟ್ಟಾಗಬೇಕಾದಂತ ಅಗತ್ಯತೆ ಇದೆ. ಸಮಿತಿಯಲ್ಲಿ ನಮ್ಮ ಈ ಪ್ರದೇಶದ ಜನಗಳು ಆದಷ್ಟು ಸೇರಿಕೊಂಡು ಇದನ್ನ ಬಲಗೊಳಿಸುವಂತ ಒಂದು ಕಾರ್ಯ ಆಗಬೇಕು. ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ, ನಾವೆಲ್ಲರೂ ಇದ್ದೇವೆ. ಕರಾವಳಿ ಏನೆಲ್ಲ ಸಾಧುಗಳು ಯಾರೆಲ್ಲ ಇದ್ದಾರೆ ಎಲ್ಲರೂ ನಾವು ನಿಮ್ಮ ಜೊತೆಗೆ ಇರ್ತೇವೆ ಅಂತ ಹೇಳಿ ನಾವು ಸಂತಸ ಪಡ್ತೇವೆ. ಯಾಕಂದ್ರೆ ಎಲ್ಲ ನಮ್ಮವರು ಅಂತ. ಇಲ್ಲಿ ಜಾತಿ ಮತ ಭೇದ ವರ್ಣ ಯಾವುದು ನೋಡ್ಲಿಕ್ಕಿಲ್ಲ. ಭಗವಂತ ಆಗಿದ್ರೆ ಎಲ್ಲರನ್ನು ಮುಟ್ಟಿ ಪೂಜೆ ಮಾಡ್ಲಿಕ್ಕೆ ಅಲ್ಲಿ ಕೂತಿರ್ತಾನ. ಆದ್ರಿಂದಲಾಗಿ ವಿಶಾಲವಾಗಿರುವಂತ ಹೃದಯ ನಮ್ಮಲ್ಲಿ ಇರಬೇಕು. ಅದೇ ರೀತಿಯಲ್ಲಿ ಭಗವಂತನ ಆರಾಧನೆಗೆ ನಾವು ವ್ಯವಸ್ಥೆ ಮಾಡಬೇಕು ಅಂತ. ನಮ್ಮ ಆತ್ಮೀಯರು ಅವರು ತುಳು ಮಾತಾಡ್ತಾರೆ, ನಾವು ತುಳು ಮಾತಾಡ್ತೇವೆ. ಭಾಷೆ ಯಾವುದಾದ್ರೆ ಏನಂತೆ, ಒಂದು ತುಳುವಲ್ಲಿ ಮಾತುಂಟು, ನಾವೇ ಹೇಳಿರುವಂತ ವಚನ, ಜಾತಿ ಭಾಷೆದ ಕಟ್ಟು, ಕಾಲ ಕರ್ಮದ ಕಟ್ಟು, ದಾಯ ಕಟ್ಟು ಒಂದೇನು ದೇವರ ಒಟ್ಟು ಅಂತ ಒಂದು ಮಾತುಂಟು. ಕೆಲವರಿಗೆ ಅರ್ಥ ಆಗಿರಬಹುದು. ಆದ್ರಿಂದ ನಾವು ಅದನ್ನು ಮೀರಿ ನಿಲ್ಲಬೇಕಾದಂತ ಅಗತ್ಯತೆ ಇದೆ ಅಂತ ಹೇಳುತ್ತಾ ಶ್ರೀಗಳು ನಮ್ಮನ್ನಲ್ಲಿ ಕರೆಸಿದ್ದಾರೆ. ಇಲ್ಲಿ ನಮ್ಮ ಪಕ್ಕದಲ್ಲಿ ಮಂದಾರ ಕೇಶವ ಭಟ್ರ ಬಗ್ಗೆ ನೆನಪು ಮಾಡಬೇಕು ನಾನು. 32 ವಾರದಲ್ಲಿ ತುಳು, ಅವರು ಮರಾಠಿಗರಾದ್ರೂ ಕೂಡ, ಅವರ ತಾಯಿ ಭಾಷೆ ಮರಾಠಿ ಆದ್ರೂ ಕೂಡ ತುಳುವಿನ ಭಾಷೆಯ ಪ್ರೇಮದಿಂದಲಾಗಿ ಮಂದಾರ ರಾಮಾಯಣವನ್ನ ಬರೆದು ಉಪಕರಿಸಿದ್ದಾರೆ ಅಂತ ಹೇಳ್ಬೋದು. ಒಂದು ಹಳ್ಳಿಯಲ್ಲಿ ರಾಮಾಯಣ ನಡೆದ್ರೆ ಹೇಗಾಗಬಹುದು ಆ ಚಿತ್ರಣವನ್ನ ಪೂರ್ತಿಯಾಗಿ ಅದರಲ್ಲಿ ಸೇರಿಸಿಕೊಂಡಿದ್ದಾರೆ. ಅದರಲ್ಲಿ ಬೈಯುವಂತ ಮಾತುಗಳೆಲ್ಲ ಬರ್ತದೆ, ಮಂಗೆ ಚೊಂಗೆ ಅಂತ ಹೇಳಿಕೊಂಡೆಲ್ಲ ಮಾತು ಬರ್ತದೆ. ಅದು ತುಳುವಲ್ಲಿ ಹಾಗೆ ಬರ್ತದೆ ಅಂತ.
ವಿಶೇಷವಾದ ಒಂದು ಗ್ರಂಥವನ್ನ ಸಮರ್ಪಿಸಿದ್ದಾರೆ. ಆ ಮಾತೃಭಾಷೆ ಬೇರೆ ಆದ್ರೂ ಕೂಡ ಅಲ್ಲಿ ಇದು ಕಾಣಲಿಲ್ಲ ಅವರಿಗೆ, ರಾಮಾಯಣದ ರಸ ಮಾತ್ರ ಅವರಿಗೆ ಕಂಡಿದೆ ಅಂತ ನಾನು ತಿಳ್ಕೊಳ್ತೇನೆ. ಈ ಒಂದು ಭಾಗದಲ್ಲಿ ನಮ್ಮ ಆಳ್ವರನ್ನು ನಾನು ಬಹುಶಃ ಅಭಿನಂದಿಸಲೇಬೇಕು. ಯಾಕಂದ್ರೆ ನಮ್ಮ ಆ ಕಡೆಯಿಂದ ಬಂದಿದ್ದಾರೆ, ಕೇರಳ ಭಾಗದಿಂದ ಬಂದಿದ್ದಾರೆ. ಒಂದಷ್ಟು ಇದರ ಬಗ್ಗೆ ಶ್ರಮ ನೋಡಬಹುದು. ನಾನು ಅವರಿಗೆ ಹೇಳುದು, ಅವರು ಸ್ವಲ್ಪ ಜೇನು ತುಪ್ಪದಾಗೆ ಅಲ್ಲ, ಸ್ವಲ್ಪ ಜೇನು ತುಪ್ಪದಾಗೆ. ನಿಮ್ಗೆ ಗೊತ್ತಿರಬಹುದು, ಮಧು ಅಂದ್ರೆ ಅದು ಅಲ್ಲ, ಮಧು ಅನ್ನುವಾಗ ಆಚೆ ಓಡ್ತದೆ, ನಮ್ಮ ತಲೆ ಎಲ್ಲ ಕಣ್ಣೆಲ್ಲ ಓಡ್ತದೆ. ಅಂಗಡಿ ಭಾಗದಲ್ಲಿ ತೂಗಿಸಾಕ್ತಾರಲ್ಲ ಮಾರುತಿ ಮಧು ಅಂತೇಳಿ, ಅದು ನಾನು ಹೇಳೋದಲ್ಲ. ಮಧು ಅಂದ್ರೆ ದಾಸರು ಹೇಳ್ತಾರಲ್ವಾ, ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು ಅಂತ ಹಾಡಿದಾರೆ ನೋಡಿ. ಅದರಿಂದ ಮಧು ಅಂದ್ರೆ ಜೇನು. ಜೇನು ಯಾವುದೇ ಪುಷ್ಪವನ್ನು ಹಾಳು ಮಾಡುದಿಲ್ಲ ನೋಡಿ ನೀವು. ಅದು ಚಾಂದೋಗ್ಯ ಉಪನಿಷತ್ನಲ್ಲಿ 2ನೇ ಅಧ್ಯಾಯದಲ್ಲಿ 5ನೇ ಉಪವಿಭಾಗದಲ್ಲಿ ಅದು ಉಲ್ಲೇಖ ಮಾಡ್ತಾರೆ. ಮಧು ವಿದ್ಯೆ ಅಂತ, ಅರ್ಥಾತ್ ಆಧ್ಯಾತ್ಮದ ವಿದ್ಯೆ. ಅಲ್ಲಿ ಒಂದೇ ಬಣ್ಣಕ್ಕೆ ಹುಚ್ಚು ಕಟ್ಟುವುದಿಲ್ಲ ಜೇನು ನೊಣಗಳು, ಆದ್ರೆ ಎಲ್ಲಿ ಸಂಗ್ರಹ ಮಾಡ್ಲಿಕ್ಕೆ ಮಕರಂದ ಇರ್ತದೆ ಆ ಹೂವಲ್ಲಿ ಕೂತ್ಕೊಳ್ತದೆ, ಒಂದು ಹೂವನ್ನು ಹಾಳು ಮಾಡುವುದಿಲ್ಲ. ನಮ್ಮ ಬದುಕು ಆಗಿರಬೇಕು, ಯಾರಿಗೂ ನೋವು ಕೊಡದಂತೆ ನಾವು ಕೂಡ ಎಲ್ಲರೂ ಸೇರಿಕೊಂಡು ದೇವಾಲಯವನ್ನು ನಿರ್ಮಾಣ ಮಾಡುವುದಕ್ಕೆ ಸನ್ನದ್ಧರಾಗುವಂತ ಒಂದು ಮಾತನ್ನು ಮುಂದಿಟ್ಟುಕೊಂಡು, ಇನ್ನೊಂದು ಸಂತಸ ಏನು ಅಂತಂದ್ರೆ, ಅಧ್ಯಕ್ಷರ ಹೆಸರೇನು? ನಮ್ಮದು ಹೆಸರು ದೇವಾನಂದ. ಹಾಗಾಗಿ 2 ದೇವಾನಂದ ಇಲ್ಲಿ ಸೇರಿ ಆಗಿದೆ. 3ನೇವ ಅಲ್ಲಿದ್ದಾನೆ, ಒಳಗಿದ್ದಾನೆ. ಆದ್ರಿಂದ ಏನು ಭಯ ಇಲ್ಲ. ಎಲ್ಲವೂ ಒಂದಷ್ಟು ಸೇರಿಕೊಂಡು ನಾವು ಮಾಡ್ಬೇಕಾದಂತ ಅಗತ್ಯತೆ ಇದೆ. ಎಲ್ಲ ಬೇರೆ ಬೇರೆ ಹೆಸರು ಹೇಳ್ಬೇಕಾ ನಿಮ್ಮದು? ದಿನಕರ ಶೆಟ್ಟಿ. ದಿನಕರ ಅಂದ್ರೆ ಶಿವನೇ ಬಂದಾಯ್ತಲ್ಲ, ಶಿವನ ಹೆಸರು ಉಂಟಲ್ಲ ಅದರಲ್ಲಿ, ಆದ್ರಿಂದ ಅದು ಅವನಿಗೆ ಸಲ್ಲುವಂತದ್ದು. ನೋಡಿ, ಎಲ್ಲರೂ ಬಂದಾಯ್ತು ಇಲ್ಲಿ. ಈ ನಾಮದಲ್ಲೇ ನಮ್ಮದೆಲ್ಲ ಸೇರಿಕೊಂಡಾಗೆ ಆಗಿದೆ. ಮತ್ತೆ ಇನ್ನಿದ್ದಾರೆ, ರಾಜೇಶ್ ಇದ್ದಾರೆ, 2 ದಿನಕರು ಇದ್ದಾರೆ. ಹಾಗಾಗಿ ಅದು ಪ್ರಮೋದ ಅಗತ್ಯದ ಏನ ನಿಮಗೆ? ಹೌದು, ಕೇಶವ ಭಟ್ರ ಪುಳ್ಳಿ ನಮ್ಮ ಜೊತೆಗೆ ಇದ್ದಾರೆ ಅಂತ, ಮೊಮ್ಮಗ ಅಂತ ಹೇಳಿಕೊಂಡು. ಬಹುಶಃ ಎಲ್ಲರೂ ಇವತ್ತೊಂದು ಒಳ್ಳೆ ಸಂದರ್ಭ. ನಾವೆಲ್ಲ ಸಂಧ್ಯಾ ಕಾಲದಲ್ಲಿ ಸೇರಿದ್ದೇವೆ. ಕಾರ್ತಿಕ ಮಾಸದಲ್ಲಿ ಒಂದು ದೀಪವನ್ನು ಹಚ್ಚಿದ್ರೆ ಸಹಸ್ರಾರು ದೀಪ ಹಚ್ಚಿದಂತ ಪುಣ್ಯ ಫಲ ಪ್ರಾಪ್ತಿ ಆಗ್ತದೆ ಅಂತ ಶಾಸ್ತ್ರ ಹೇಳ್ತದೆ. ಅದರ ಜೊತೆಯಲ್ಲಿ ಕೂಡ ಒಂದು ದೀಪವನ್ನು ಒಂದು ಇಲಿ ಕಚ್ಚಿಕೊಂಡು ಹೋಗಿ ಇನ್ನೊಂದು ದೀಪವನ್ನು ಉರಿಸಿದಕ್ಕೆ ಮೋಕ್ಷ ಆಯ್ತು ಅಂತ ಪುರಾಣದಲ್ಲಿ ಉಂಟು. ಅದರಿಂದ ಇದೆಷ್ಟು ಪುಣ್ಯ ಆಗಬಹುದು ಅಂತ ನೋಡಿ ನೀವು. ಕಾರ್ತಿಕ ಮಾಸದಲ್ಲಿ ಎಲ್ಲರಿಗೂ ಒಂದಷ್ಟು ವರ್ಣನೆಗೆ ಸ್ವಲ್ಪ ಸಮಾಧಾನ ಆಗಿದೆ. ನಾವು ನಿಮ್ಮ ಜೊತೆಗೆ ಇದ್ದೇವೆ ಅಂತ ಹೇಳ್ಕೊಂಡು ಬಹುಶಃ ಎಲ್ಲವೂ ಸಸೂತ್ರವಾಗಿ ನಡೆಯಲಿ ಅಂತ ಹಾರೈಸುತ್ತಾ, ಎಲ್ಲರಿಗೆ ಸಂಘಟನೆ ಮಾಡಿರುವವರಿಗೆ ಮತ್ತೊಮ್ಮೆ ಅಭಿನಂದನೆ ಹೇಳುತ್ತಾ, ನಾವು ನಿಮ್ಮ ಜೊತೆಗಿದ್ದೇವೆ, ನಮ್ಮವರು ಯಾರಿದ್ರೆ ಇಲ್ಲಿ ಕಳಿಸಿಕೊಟ್ಟು ಅವರಿಗೆ ಸಹಾಯ ಮಾಡುವಂತೆ ನಾವು ಪ್ರಯತ್ನವನ್ನ ಮಾಡ್ತೇವೆ ಅಂತ ಹೇಳುತ್ತಾ, ಆರ್ಥಿಕತೆ ಒಂದು ಭಾಗದಲ್ಲೇ ಆಯ್ತು, ಅದರ ಪ್ರೀತಿ ಇನ್ನೊಂದು ಕಡೆಯಲ್ಲಿ ಬೇಕು ನಮ್ಮಲ್ಲಿ. ಇದರ ಪ್ರೀತಿ ಇದ್ದಾಗ ಮಾತ್ರ ಇದು ಸಾಕಾರ ಆಗ್ಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳುತ್ತಾ, ಸೇರಿದಂತೆ ಎಲ್ಲರಿಗೂ ಕೂಡ ಭಗವಂತ ಒಳಿತನ್ನ ಉಂಟು ಮಾಡಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆಯನ್ನ ಮಾಡಿಕೊಂಡು, ಜೈನ ಸಂಪ್ರದಾಯದಲ್ಲಿ ಇದ್ದುಕೊಂಡು ಅನುಷ್ಠಾನವನ್ನು ಮಾಡಿಕೊಂಡು ತುಳುವರ ಜೊತೆಗೆ ಕನ್ನಡಿಗರ ಜೊತೆಗೆ ಸೇರುವಂತ ಇವರು ಆತ್ಮೀಯರು, ಒಂದು ಪರಮ ಪ್ರಿಯರು ಅಂತ ಹೇಳಿ ನಾನು ಸಂತಸ ಪಡ್ತೇನೆ. ಎಲ್ಲರಿಗೂ ಭಗವಂತ ಒಳಿತನ್ನ ಉಂಟು ಮಾಡಲಿ. ಮುಂದಿನ ದಿನಗಳಲ್ಲಿ ನಮ್ಮವರು ನಮ್ಮ ಜೊತೆಗೆ ಸೇರ್ಬೇಕು, ನಾವು ನಮ್ಮವರಾಗುವ ಅಂತ ಹೇಳುತ್ತಾ ಮಾತಿಗೆ ಬೆಂದಿಡ್ತೇವೆ. ಅವಧೂತ ಚಿಂತನೆ ಗುರುದೇವ. ಸರ್ವಜ್ಞ ಶಂಭೋ ಜಗನ್ನಾಥ ಜಗತ್ಪಿತಾಮಹ ಹರ ಶ್ರೀಕಾಂತ ವಾಣೀಶ ವಿಷ್ಣು ಜಿತಾನಾಂಗ ಜಿನೇಶ್ವರ ಪಶ್ಚಿಮ ಸಮುದ್ರಾದೀಶ್ವರ ನಿಜಮಂ ತೋರು ದಯಾಳುವೆ ತಳುವಿದೇಂ ರತ್ನಾಕರಾದೀಶ್ವರ. ತುಳುವೇಶ್ವರನ ಸನ್ನಿಧಾನದಲ್ಲಿ ಇವತ್ತು ಬಹಳ ಸುಂದರವಾದಂತ ಪರಿಸರದಲ್ಲಿ ಎಷ್ಟೆಲ್ಲ ಸಾನ್ನಿಧ್ಯ ಇದೆಯೋ ಅಷ್ಟೆಲ್ಲ ಸಾನ್ನಿಧ್ಯಕ್ಕೆ ಭಗವಂತ ನಮ್ಮನ್ನು ಕರ್ಕೊಂಡು ಹೋದ. ಮತ್ತು ಸ್ವಾಮೀಜಿಯವರ ಜೊತೆಗೆ ಇವತ್ತು ಬಹಳ ಒಳ್ಳೆಯ ಸಂದರ್ಭದಲ್ಲಿ 4 ಹನಿ ಮಳೆಯನ್ನು ಬಿದ್ದು ಮೇಘಕುಮಾರ ಬಹಳ ಸಂತೃಪ್ತಗೊಂಡಿದ್ದಾನೆ. ಇವತ್ತಿನ ಮುಖ್ಯ ಉದ್ದೇಶ ನಮ್ಗೆ ಬೆಳಕು ನೀಡುವಂತದ್ದು ಅನ್ನೋದನ್ನು ಈಗಾಗಲೇ ನಾವು ಯತಿವರಣ್ಯರಿಂದ ತಿಳ್ಕೊಂಡೆವು. ಹಾಗಾಗಿ ಬೆಳಕು ಹೇಗೆ ಬರಬೇಕು ಅಂತ ಹೇಳಿದ್ರೆ, ಈ ರೀತಿಯಲ್ಲಿ ಪೊದರುಗಳು ಇರುವಂತಹ ಪ್ರದೇಶ ಅಲ್ಲ. ಶಿವನು ತನ್ನ ವಿರಾಟ್ ಸ್ವರೂಪವನ್ನು ಕೈಲಾಸದಲ್ಲಿ ಹೇಗೆ ತೋರಿಸಿದ್ದಾನೆ, ಹಾಗೆ ನಮ್ಮ ಬಾಳಿಗೆ ಬೆಳಕಾಗಿ ಇವನು ಬಹಳ ಸುಂದರವಾಗಿ ಪ್ರಕೃತಿಯ ಸುಂದರತೆಯಲ್ಲಿ ಅನಾವರಣಗೊಳ್ಳುತ್ತಾ ಇದೊಂದು ಸುಂದರ ದೇಗುಲಾಗಬೇಕು. ಅದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ, ಅವಿಭಜಿತ ಜಿಲ್ಲೆಗೆ ಒಂದು ಶಕ್ತಿಪೀಠವಾಗಬೇಕು ಅನ್ನೋದು ನಮ್ಮ ಉದ್ದೇಶ. ಅದೇ ರೀತಿಯಾಗಿ ಪ್ರಾರ್ಥನೆ ಮಾಡುವಾಗ ಹೇಳಿದ್ದೇವೆ, ನಾವು ಕಾಠ್ಮಂಡು ನೇಪಾಳದಲ್ಲಿ ಇರತಕ್ಕಂತ ಯಾವ ವಿಶೇಷವಾದಂತ
ಒಂದು ಆಲಯ ಇದೆ. ಅಲ್ಲಿ ಪಶುಪತಿನಾಥನಿಗೆ ಪೂಜೆ ಸಲ್ಲಿಸುವವರು ಕೂಡ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯವರು. ಚತುರ್ಮುಖವಾಗಿರ್ತಕ್ಕಂಥ ಭಗವಂತ. ನಾವು 2000 ವರ್ಷದಿಂದ ಇಸ್ವಿಯಿಂದ ಅಲ್ಲಿಗೆ ಭೇಟಿ ಕೊಡ್ತಾ ಇದ್ದೇವೆ. ಈ ಬಾರಿ ನಮ್ಮ ಜೊತೆಗೆ ತುಳುವಳ್ಳಿಗೆ ಒಂದು ವಿಶೇಷ ಶಕ್ತಿ ಬಂದಿದೆ. ಒಡಿಯೂರು ಸ್ವಾಮೀಜಿಯವರನ್ನು ಕರ್ಕೊಂಡು ನೇಪಾಳಕ್ಕೆ ಹೋಗ್ಬೇಕು ಅಂತ. ಹಾಗೆ ನಾವು ಜೊತೆಗೆ ಹೋಗಿ ಅಲ್ಲಿ ಶ್ರೀಚಕ್ರವನ್ನು ತೆಗೆದುಕೊಂಡು ಬರೋಣ. ಮತ್ತು ಶಿವನ ಒಂದು ರೂಪ ನೋಡಿ ಎಷ್ಟು ಸುಂದರವಾಗಿದೆ. ಶಿವ ಅಂದ್ರೆ ಸುಖ ಅಂತ. ಓಂ ನಮಃ ಶಿವಾಯ ಅನ್ನುವುದು ನಮಗೆ ಸಂಕಲ್ಪ ಪೂರ್ವಕವಾದಂತಹ ಶಕ್ತಿಯನ್ನು ನೀಡುವಂತ ಸಂಜೀವಿನಿ ಮಂತ್ರ. ಅದೇ ರೀತಿಯಾಗಿ ಶಿವನ ಒಂದು ಆಕಾರವನ್ನು ನೋಡಿದಾಗ ಅವರ ಜಟಾಜುಟಿಯಲ್ಲಿ ಗಂಗಾ ನದಿ ಇದೆ. ಅಂದ್ರೆ ನಮ್ಗೆ ನೀರು ಬೇಕು, ಆಶ್ರಯ ಎಲ್ಲದಕ್ಕೂ ಕೂಡ ನೀರು ಇಲ್ಲದೆ ಯಾವುದೂ ಆಗುದಿಲ್ಲ ಅಂತ. ಆನಂತರ ಅವನು ಸರ್ಪನನ್ನು ವಸ್ತ್ರದ ಹಾಗೆ ಕಟ್ಟಿಕೊಂಡಿದ್ದಾನೆ. ಹಾಗಾಗಿ ನಾಗನನ್ನು ಬಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂಲ ಸ್ಥಾನಗಳಿಲ್ಲ. ಹಾಗಾಗಿ ನಮ್ಮ ವಂಶ, ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ ಇದನ್ನೆಲ್ಲ ಒಟ್ಟು ಮಾಡಿಸುವುದು ನಾಗ. ಹಾಗಾಗಿ ನಾಗನಿಗೂ ನಾವು ದೀಪ ಹಚ್ಚಿದ್ದೇವೆ. ಆನಂತರ ಶಿವನ ತ್ರಿಶೂಲ ಇದೆ. ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕದ ನೆನಪನ್ನು ಮಾಡಿಸುವಂತದ್ದು ತ್ರಿಶೂಲ. ಆನಂತರ ಅಲ್ಲಿ ಡಮರುಗ ಇದೆ. ನಾವೆಲ್ಲ ಮಲಗಿ ನಿದ್ರಿಸ್ತಾ ಇದ್ದೇವೆ, ಅದಕ್ಕೆ ಎಚ್ಚರಿಸುವ ಕೆಲಸವನ್ನು ಡಮರುಗ ನಮ್ಗೆ ತೋರಿಸ್ತಾ ಇದೆ. ನೀವು ಮಲಗುದು ಸಾಕು, ಇನ್ನು ಎದ್ದು ನಿಲ್ಲಿ, ಈ ದೇವಸ್ಥಾನವನ್ನು ಎದ್ದು ನಿಲ್ಲಿಸಿ ಅಂತ ಹೇಳಿ ಇವತ್ತು ಸ್ವಾಮೀಜಿಯವರೇ ಬಂದಿದ್ದಾರೆ. ನಮ್ಗೆ ಗೊತ್ತಿರ್ಲಿಲ್ಲ ಸ್ವಾಮೀಜಿಯವರು ಬರ್ತಾರಂತ. ನಾವೇ ಬರುವುದು ನಮ್ಗೆ ಗೊತ್ತಿರ್ಲಿಲ್ಲ ನಿನ್ನೆಯವರೆಗೆ. ಮತ್ತೆ ವಿಶೇಷವಾಗಿ ಇವತ್ತು ಇದೊಂದು ಅದ್ಭುತವಾಗಿ ನಡೆದಿದೆ. ಯಾವುದೇ ಕೂಡ ಹೆಚ್ಚು ಕಾರ್ಯಕ್ರಮದ ಒಂದು ರೂಪುರೇಷೆ ಮಾಡದೇ ಎಷ್ಟು ಸುಂದರವಾಗಿ ನಡೆದಿದೆ. ಮಳೆಯು ಕೂಡ ನಮ್ಮ ಮೆರವಣಿಗೆಯಲ್ಲಿ ಸಾಥ್ ಕೊಟ್ಟಿದೆ, ಯಾವುದೇ ಉಪದ್ರ ಕೊಡ್ಲಿಲ್ಲ. ನಾಗದೇವರ ಸನ್ನಿಧಾನಕ್ಕೆ ಹೋದೆವು, ವೆಂಕಟರಮಣ ಸನ್ನಿಧಾನಕ್ಕೆ ಹೋದೆವು, ಉಗ್ರ ನರಸಿಂಹ ಮತ್ತು ಅಲ್ಲಿ ಲಕ್ಷ್ಮಿ, ಸರಸ್ವತಿ, ಮಹಾಕಾಳಿ ಇವರನ್ನೆಲ್ಲ ನೆನೆಸ್ಕೊಂಡು ಬಸದಿಯ ಪ್ರಾಂಗಣ ಕೂಡ ಇಲ್ಲಿ ಇತ್ತಂತೆ ಇಲ್ಲಿ. ಹಾಗಾಗಿ ಜೈನ ಬೇರೆಲ್ಲ, ಹಿಂದೂ ಬೇರೆಲ್ಲ, ಇದು ಸನಾತನ ಧರ್ಮ. ಈ ಸನಾತನ ಧರ್ಮದ ಉಳಿವಿಗಾಗಿ ತುಳುವೇಶ್ವರನ ಮುಕುಟಪ್ರಾಯವಾಗಿರ್ತಕ್ಕಂಥ ಬಸರೂರಿನಲ್ಲಿ ಎಂಕ್ಲು ಮಾಂತ ಸೇರ್ತೇನೆ. ಅಂಚಾದ ತುಳುತ ಕುಂದ ಕನ್ನಡಲ ಎಂಗ್ಲಿಕ್ಕೆ ಬಾರಿ ಕೊಡ್ಲು, ಅಂಜನೆ ಎಂಗ್ಲ ತುಳು ಭಾಷೆಲ ಕೊಡ್ಲು. ಒಂಜಿ ಅಪ್ಪೆ ಎಂಗ್ಲಿಕ್ಕೆ ಕನ್ನಡ, ಬೊಕ್ಕೊಂಜಿ ಅಪ್ಪೆ ತುಳು. ಅಂಚ ರಟ್ಟೆ ತಾಯಿ ಎಂಗ್ಲಿಗೆ ಉಳ್ಳೇವೆ, ಎಂಗ್ಲಿಗೆ ಜನ್ಮದಾತೆ ನೆಂಚಿನ ಆ ತಾಯಿ ನಮ್ಮನ ಒಗ್ಗಟ್ಟಿನ ಜಾಸ್ತಿ ಮಲ್ಪಾಡಿ. ಸ್ವಾಮಿಗಳು ನೀನು ಬತ್ತಿನ ಭಾರಿ ಸಂತೋಷ ಆಗಿ ತುಳು ಭಾಷೆಯನ್ನು ಗೊಲ್ಪಡಿಸಲಾದ ರಥವನ್ನು ನಿರ್ಮಾಣ ಮಾಡ್ತದೆ. ಆ ರಥದ ಪ್ರಾರಂಭ నుండి ಬಸರೂರು ಆರಂಭ ಮಾಡ್ತಿದ್ದೀರಿ. ಎಂಕಲ್ನ ಬೆದ್ರಗಳ ಆ ರಥ ಬರುವುದುಂಡು, ಎಂಕುಲು ಪುರ ಸ್ವಾಗತ ಮಾಡ್ತದ. ಅಂಚನೆ ಈ ಇಡೀ ಜಿಲ್ಲೆದತ್ತು, ರಾಜ್ಯದತ್ತು, ದೇಶದತ್ತು, ಜಗತ್ತದ ತುಳುವರಿಗೆ ಒಂದು ಒಂಜಿ ಮಲ್ಲ ದೇವಸ್ಥಾನ ಪಂಪುನ ಎಡ್ಡೆ ಬಯಕನ್ನು ಎಂಕುಲು ಮಹಾಸಭೆ ತಗಲು ಮಾತ್ರ ಸೇರ್ತಿ ಮಲ್ತದ. ಅಂಚಾದ ಶಿವೆ ತಾಂಡವ ನೃತ್ಯವನ್ನು ಕೊರೊಂದು ಆರ್ನ ಮೂಜಿನ ನೇತ್ರ ಅವು ಸೂರ್ಯನ ಪ್ರಭೆಯಾದ ಎಂಗ್ಲಿಗೆ ಮಾಂತ ಬೆಳಕನ್ನು ಕೊರಾಡೆಂದು ಪಣೊಂದು ಇನ್ನು ಈ ದೀಪದ ಎಣ್ಣೆದ ದೀಪ ಗೊತ್ತಾಯನೆ ಇಟ್ಟು ಮಸ್ತ್ ರೀತಿಯ ಕರ್ಮದ ನಿರ್ಜರ ಹಾಕುಂಡು. ದೈವಜ್ಞರು ಬಂದಾದ ಬಂಡ ಒಗ್ಗಟ್ಟ ಆವಡುಂಡು. ಬೊಕ್ಕ ದೈವ ಸಾನ್ನಿಧ್ಯಕ್ಕೆ ಪೂರ ಬೇಜಾರಾತಂಡು. ಅವು ಪೂರ ಬೇಜಾರು ಪೋರುಂದೆ ಇನ್ನು ಡಮರುಗ ದೋರು ನಮ್ಮನ ಸಂಸ್ಕೃತಿಯವು ಕೊರಗ ಸಮುದಾಯದಲ್ಲಿ ಬಾರಿ ಪ್ರೀತಿದು ಬಾರಿಸೋನ ದೋರುಲ ಎಂಕ್ಲು ಕೇಂಡೈನಿ. ಅಂಚನೆ ವಾಲಗ ಎತ್ತಂಡು, ಅಂಚನೆ ಜೋಕುಡು ತಾಳ ಮಾಡ್ತದೆ. ಬೊಕ್ಕೊಂಜಿ ಕಳಾರಿ ನೃತ್ಯಲ ಇನಿ ನಮ್ಮನ ತುಳುನಾಡು ತುಂಬು ಗರಡಿದ ವಿದ್ಯೆ ಎಂಚ ಪುರ ಇತ್ತಿನ ನನ್ನ ಸ್ವಾಮಿಲಿ ನೀ ಕಡಕ ಬರ್ತೀರಿ ನಡ ಕುರಿಯರು ಇವ್ರು ಒಳಿ ಪತ್ತಲ್ಲ ಯಾವ ಎಂಕಲು ಇಲ್ಲ ಅಂದ್ರು. ಅಂಚಾದ್ರೆ ಎಂಕಲು ಗುಲಾಣಿ ದಾಖಲೆ ಆರು ಕತ್ತಿದಾಲು. ಅಂಚಾದ್ರೆ ಕತ್ತಿಲ ಗುಲಾಣಿಲ ನಟಿ ವ್ಯಕ್ತಿಲ ತಡಪುನ ಶಕ್ತಿ ಬರ್ಬೋದು. ಅಂಚಾದ್ರೆ ನಮ್ಮನ ವಿರೋಧವೇನು ಮಾಂತ ದ್ವಂದ್ವಲೇನು ಸಹಿಸವನ ಶಕ್ತಿ ಆ ಈಶ್ವರ ದೇವರೇ ತುಳುವೇಶ್ವರರು ನಮ್ಗೆ ನೀಡ್ಲಿ ಅನ್ನುವ ಭಾವನೆಯನ್ನು ಮಾಡ್ತಾ ಇಲ್ಲಿ ಶೆಟ್ರು, ಭಟ್ರು, ಮಗಬೇರು, ಬಿಲ್ಲವರು, ನಾಯಕರು ಅಂತ ಭೇದ ಭಾವ ಇಲ್ಲದೆ, ವಿಶ್ವಕರ್ಮರು, ಗೌಡ ಸಾರಸ್ವತರು, ಬ್ರಾಹ್ಮಣರು ಅನ್ನುವ ಭೇದ ಇಲ್ಲದೆ ನಾವು ದೈವ ಹೇಳಿದಂತ 16 ಜಾತಿಯವರು ಒಂದಾಗಿ ಐಕ್ಯದಿಂದ ಈ ದೇಗುಲವನ್ನು ಕಟ್ಟುವ. ನಾವು ಇಬ್ರು ಸ್ವಾಮಿಗಳು ಒಳಗೆ ಹೋಗಿ ಶಿವನ ಸಾನ್ನಿಧ್ಯದಲ್ಲಿ ನಿಂತು ಶಿವನಿಗೆ ಆರತಿಯನ್ನು ಬೆಳಗಿ ತುಂಬಾ ಆನಂದ ಪಡೆದಿದ್ದೇವೆ. ವೃಕ್ಷದ ಒಳಗೆ, ಗರ್ಭದ ಒಳಗೆ ಹೋದ ಹಾಗೆ ಅಲ್ಲಿ ಶಿವಾಲಯಕ್ಕೆ ಹೋದ ಅನುಭವ ಬಂತು ನಮ್ಗೆ. ಕೈಲಾಸದ ತಂಪು ಬಂತು ಮೇಲೆ. ಈಗ ಮಳೆ ಬಂತಲ್ಲ ನಿಮ್ಗೆ, ಹಾಗಾಗಿ ಅದು ಕೈಲಾಸದಿಂದಲೇ ಸುದ್ದದ್ದು, ಇಲ್ಲಿಂದಲ್ಲ. ಹಾಗಾಗಿ ಆಕಾಶದಿಂದ ಸುರಿದು ನಮ್ಗೆ ತೀರ್ಥವನ್ನು, ಪ್ರಸಾದವನ್ನು ಹಾಕಿದ್ದಾರೆ. ಅಂದ್ರೆ ಶುದ್ಧೀಕರಣ ಆಗಿದೆ. ಇದ್ರ ಒಂದು ಅತಿಶಯ ಆಗಿದೆ. ಇದು ಬೃಹದಾಕಾರದ ದೇಗುಲ ಆಗುವುದರಲ್ಲಿ ಸಂಶಯ ಇಲ್ಲ.
ಆರಂಭ ಶೂರತನ ಬೇಡ. ಅದಕ್ಕಾಗಿ ನಾವು ನಮ್ಮ ಅಳುವರಿಗೆ ಹೇಳ್ತಾ ಇದ್ದೇವೆ, ಆದಷ್ಟು ಬೇಗ ನಿಮ್ಮ ಸಮಿತಿ ಗಟ್ಟಿಗೊಳ್ಳಿ. ನಮ್ಮ ಭಟ್ರು ಪ್ರಾರ್ಥನೆ ಮಾಡಿದ್ದಾರೆ ಆಗ್ಲಿ, ಸ್ವಾಮೀಜಿ ಬರಂದ ಸಾಧ್ಯನೇ ಇಜ್ಜ ಅಂತ ನಮ್ಮ ಡ್ರೈವರ್ಗೆ ಏನೋ ಒಂದು ನೆವ ಹೇಳಿದ್ರು, ಆದ್ರೂ ಬಿಡ್ಲಿಲ್ಲ. ಆದ್ರೂ ಡ್ರೈವರ್ ಸಾರಥಿ ಎಲ್ಲ ರೆಡಿ ಆಯ್ತು ನಮ್ದು. ಹಾಗಾಗಿ ತುಂಬಾ ಸಂತೋಷದಿಂದ ಬಂದಿದ್ದೇವೆ. ಬಸರೂರಿನ ನಗರವನ್ನು ನೋಡಿದ್ದೇವೆ. ನಮ್ಗೆ 2 ದೀಪಾವಳಿ ಆಯ್ತು, ಮೊನ್ನೆ ಒಂದು ದೀಪಾವಳಿ, ಇವತ್ತು ಬಸರೂರಿನಲ್ಲಿ ದೀಪಾವಳಿ. ಇಲ್ಲಿ ಊರಿನ ಜನ ಬಹಳ ಹೆಮ್ಮೆಯಿಂದ, ಉತ್ಸಾಹದಿಂದ, ಭಕ್ತಿಯಿಂದ ನಮ್ಮನ್ನೆಲ್ಲ ಎದುರುಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು ದೇವಸ್ಥಾನ ಅಲ್ಲ, ಇಲ್ಲಿರುವ ಎಲ್ಲ ದೇವಸ್ಥಾನಗಳು ಬೆಳಗ್ತದೆ. ಅದ್ರ ಸೂಚನೆ ಇದು, ಒಂದು ಬಸದಿಯು ಬರ್ತದೆ. ಹಾಗಾಗಿ ನಮ್ಮ ಆಂಜನೇಯ ಸ್ವಾಮಿಯ ಭಕ್ತರಾದಂತಹ ಸ್ವಾಮೀಜಿಯವರು ಮತ್ತು ನಾವು ನಿಮ್ಮ ಜೊತೆಗೆ ಇದ್ದೇವೆ ಅಂತ ಹೇಳ್ತಾ, ತುಳುನಾಡಿನಲ್ಲಿ ನಮ್ಮ ಪರಂಪರೆಯ ಎಲ್ಲ ಪೂರ್ವಾಚಾರ್ಯ ನೆನೆಸ್ಕೊಂಡು ನಮ್ಮಲ್ಲಿರ್ತಕ್ಕಂಥ ಸಾಹಿತ್ಯ, ನಮ್ಮಲ್ಲಿರುವಂತಹ ಸಂಸ್ಕೃತಿ, ಅದು ಲೋಕದ ಶಾಂತಿಗಾಗಿ, ಲೋಕದ ಬೆಳಕಿಗಾಗಿರುವಂತದ್ದು. ಹಾಗಾಗಿ ತುಳುನಾಡು ಬೇರೆ ಅಲ್ಲ, ಕುಂದ ಕನ್ನಡ ಬೇರೆ ಅಲ್ಲ, ಇದು ಎರಡೂ ಕೂಡ ಒಂದೇ. ಹಾಗಾಗಿ ಈ ಪಡು ಗಡಲ ಗಂಗಾವಳಿ ಅಂತ, ಗಂಗಾ ನದಿ ನಮ್ಮಲ್ಲಿಲ್ಲ ಆದ್ರೆ ಗಂಗಾವಳಿ ನಮ್ಮಲ್ಲಿದೆ. ಇಲ್ಲಿ ಅರಬ್ಬಿ ಸಮುದ್ರ ನಮ್ಮಲ್ಲಿದೆ, 100 ದೇಗುಲ ಇದೆ. ನಮ್ಮಂತ ಒಂದು ಸುಂದರ ನಾಡು ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಇಂತಹ ಕರಾವಳಿಯ ಸೊಬಗು ಆ ಶಿವನು ನಮ್ಗೆ ಸುಖವನ್ನು ಕೊಡುವುದರ ಮೂಲಕ ನೀಡ್ಲಿ. ಆದಷ್ಟು ಶೀಘ್ರ ನಮ್ಮ ಸಂಕಲ್ಪಕ್ಕೆ ಸಿದ್ಧಿ ಸಿಗ್ಲಿ ಭಗವಂತ ಅಂತ ಹೇಳಿ ಇಲ್ಲಿ ಎಲ್ಲ ಸಾನ್ನಿಧ್ಯಗಳಲ್ಲಿ ಪ್ರಾರ್ಥಿಸಿ ನಮ್ಮ 2 ಮಾತುಗಳಿಗೆ ಶಾಂತಿ ಕೊಡ್ತೀವಿ. ಓಂ ಶಾಂತಿ ಶಾಂತಿ ಶಾಂತಿ. ಇವತ್ತು ಆಧುನಿಕ ತುಳು ಚಳವಳಿ ಪ್ರಾರಂಭ ಆಗಿದೆ. ವೀರ ಅವರು ಬನ್ನಿ, ಎಲ್ಲಿದ್ದಾರೆ? ಸತೀಶ್ ಕೊಡ್ತೇನೆ. ಇಲ್ಲಿ ಕಾರ್ಯಕ್ರಮ ನೀಡಿದಂತ ತಂಡಗಳು ವೈದೇಹಿ ಮತ್ತು ದೀಪಂ ಜ್ಯೋತಿ ಪರಬ್ರಹ್ಮ ದೀಪೋ ಜ್ಯೋತಿ ಜನಾರ್ದನ ದೀಪಂ ಹರತು ಪಾಪಾನಿ ಸಂಧ್ಯಾ ದೀಪಂ ನಮೋಸ್ತುತೆ ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ. ಶಂಭೋ ಪ್ರತ್ಯಕ್ಷವಾಗಿ ಉಳಿವು ಆಗ್ಬೇಕು ಅಂತ ನಮ್ಮೆಲ್ಲ ಪ್ರಯತ್ನ ಇರುವಂತದ್ದು. ಇಲ್ಲಿ ಈ ಪ್ರಕೃತಿಯನ್ನು ಉಳಿಸಿಕೊಂಡು ಇದನ್ನು ಮಾಡುವುದಕ್ಕೆ ನಿಮ್ಮ ಎಲ್ಲರ ಒಪ್ಪಿಗೆ ಇದೆ ಅಂತಂದ್ರೆ ಚಪ್ಪಾಳೆ ಬೇಕಿದೆಲ್ಲರೂ. ವೃಕ್ಷವನ್ನ ಉಳಿಸಿಕೊಂಡು ನಾವು ಅದಕ್ಕೆ ಬೇಕಾಗಿರುವಂತ, ಅಂದ್ರೆ ಪ್ರಕೃತಿಯ ಸೌಂದರ್ಯ ನಮ್ಮೆಲ್ಲರೂ ಸೆಳೆತ ಮಾಡ್ತಾ ಉಂಟು. ಅದು ಪರಿವರ್ತನೆ ಆಗದಂತೆ ನಾವೆಲ್ಲರೂ ಸಹಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ಉದಾರ ಹೃದಯದಲ್ಲಿ ಹಣವನ್ನು ದಾನ ಕೊಡುವುದರ ಮೂಲಕ. ಹೌದು, ಇನ್ನು ಒಂದಷ್ಟು ಶಿವನಿಗೆ ಬೇಕಾಗಿರುವಂತ ಭೂದಾನಗಳೆಲ್ಲ ಇರಬಹುದು, ವರ್ಷ 400 ರೂಪಾಯಿದಲ್ಲಿ ಬರಬಹುದು. ಅವನಿಗೆ ಬೇಕಾಗಿರುವಂತ ಸಂಬಂಧಪಟ್ಟದೆಲ್ಲ ಅದಕ್ಕೆ ಸೇರಿಕೊಂಡು ಬರ್ಲಿ, ಅದು ಇನ್ನಷ್ಟು ಬೆಳಿಲಿ ಅಂತ ಒಂದು ಮತ್ತೊಮ್ಮೆ ಪ್ರಾರ್ಥನೆ ಮಾಡಿಕೊಂಡು ಪುನರ್ವಸತಿ ಕೂಡ ಆಗ್ಲಿ. ತುಳುವಲ್ಲಿ ಒಂದು ಮಾತುಂಟು, ತೆಪ್ಪುನು ನಮ್ಮುಂಡ ತಪ್ಪಂದೆ ಕರೆ ಸೇರುವೆ, ನಾಗಭೂಷಣನು ನಮ್ಮುಂಡ ಭವ ಭಾಷಣೇ ತಪ್ಪಾವೆ ತೆರಿನಾಯ ಅಂತ ಪಾತ್ರ ಉಂಟು. ಅದರಿಂದ ಭಗವಂತನನ್ನ ನಂಬಿದ್ರೆ ನಾವು ಎಲ್ಲಿ ತಲುಪಬೇಕು ಅಲ್ಲಿ ತಲುಪುವುದಕ್ಕೆ ಸಾಧ್ಯತೆ ಇದೆ. ಇಹ ಪರ ಅಂತ ಇದ್ರೆ ಈ ಕಡೆಯಿಂದ ಆ ಕಡೆಗೆ ದಾಟುವುದಕ್ಕೆ ನಮ ಶಿವಾಯ, ಇಂದಿಂದಲೇ ಇವತ್ತಿಂದಲೇ ನಮ ಶಿವಾಯ ಎನ್ನುವಂತ ಒಂದು ಮಂತ್ರ ಎಲ್ಲರೂ ಪಠಿಸುತ್ತಿರುವುದು. ಇಲ್ಲಿ ಬರುವಾಗ ಹೋಗುವಾಗ ಎಲ್ಲರೂ ಹೇಳ್ತಿರೋದು, ಕೋಟಿ ಕೋಟಿ ಆಗ್ತದೆ ಮುಂದೆಗೆ. ಅದರಿಂದ ನೆನಪಲ್ಲಿ ಇಟ್ಟುಕೊಂಡು ಶಿವಪಂಚಾಕ್ಷರಿ ಅಂತ ಅದಕ್ಕೆ ಹೆಸರಿದೆ. ಅದರಿಂದ ಅದನ್ನ
ಜಪಿಸುವುದರಿಂದ ನಮ್ಮೆಲ್ಲ ಉದ್ಧಾರ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅಂತ. 48 ದಿನ ಒಂದು ಹಣ್ಣು ಕೂಡ ಬಿಡ್ಲಿ, ಅದು ಒಳ್ಳೆದು. ಅದು ಒಂದು ಹಣ್ಣನ್ನು ಆ ದಿವಸಕ್ಕೆ ಅದನ್ನು ಬಿಟ್ಟು ಕೊಟ್ಟರೆ 48 ದಿವಸದಲ್ಲಿ ಬಹುಶಃ ಪ್ರಿಯವಾಗಿರುವಂತ ಹಣ್ಣನ್ನೇ ಕೊಡಿ ದೇವರಿಗೆ, ಅದನ್ನು ಬಿಟ್ಟು ಬಿಡುವುದು. ಅದರಿಂದ ನೇರಳೆ ಭಗವಂತನಿಗೆ ಪ್ರಿಯವಾಗಿರುವಂತದ್ದು ಅದು ಕಾಡಿನಲ್ಲಿರುವಂತ ಒಂದು ಫಲ ಆಗಿದೆ. ಬಹಳ ಆರೋಗ್ಯಕ್ಕೆ ಪೂರ್ಣವಾಗಿರುವಂತ ಫಲವು ಹೌದು ಅಂತ ಹೇಳ್ತೇವೆ. ಇವಾಗ ಯಾವುದು ಇರ್ತದೆ ಅದನ್ನೇ ಬಿಡ್ಬೇಕು. ಮುಳ್ಳು ಸೌತೆ ಅದು ತುಂಬಾ ಪ್ರಿಯವಾಗಿರುವಂತದ್ದು ಅಲ್ಲ. ನಾವು ಎಲ್ಲರೂ ಭಗವಂತನಿಗೆ ಪ್ರಿಯವೇ, ಅದರಿಂದ ಅದು ಇದು ಅಂತ ಹೇಳಲಿಕ್ಕಿಲ್ಲ. ನಾವು ಏನು ಮಾಡ್ತೇವೆ, ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋದ್ರೆ ನಾವೆಲ್ಲ ಒಂದು ಆಹಾರ ಒಂದು ವಸ್ತುವನ್ನು ಬಿಡ್ಬೇಕು ಅಂತ ನಾವು ಏನು ಮಾಡ್ತೇವೆ, ಏನು ನಮಗೇನು ಆಗಲಕಾಯಿ ಬೇಡ ಬಿಟ್ಟು ಬಿಡುವಂತ ಅದನ್ನೇ ಬಿಟ್ಟು ಬಿಡ್ರೆ ಅಷ್ಟೇ. ಪ್ರಿಯವಾಗಿರುವುದನ್ನ ನಾವು ಬಿಡಬೇಕು ಅಂತ, ಆಗ ಅದು ಪ್ರಿಯ ಆಗ್ತದೆ ಅಂತ. ನಮಗೆ ತುಂಬಾ ಸಂತೋಷ ಆಗಿದೆ. ಪರಿಸರ ಇಲ್ಲಿ ಶಿವಶಕ್ತಿ ಅಂತ ಒಂದಷ್ಟು ಎರಡು ಸೇರದೆ ಯಾವುದು ನಡಲಿಕ್ಕೆ ಸಾಧ್ಯತೆ ಇಲ್ಲ. ಆ ಶಕ್ತಿ ದೇವಾಲಯವು ಉದ್ಧಾರ ಆಗಬೇಕು, ಶಿವನ ಆಲಯವು ಉದ್ಧಾರ ಆಗಬೇಕು. ಬಹುಶಃ ಎಲ್ಲ ಪರಿಸರದಲ್ಲಿ ಇರುವಂತ ಎಲ್ಲ ದೇವಾಲಯಗಳು ಉದ್ಧಾರ ಆಗಿಕೊಂಡು ಎಲ್ಲರ ಆತ್ಮೋದ್ಧಾರ ಆಗ್ಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿಕೊಂಡು ಮಾತಿಗೆ ಬಿದ್ದೇವೆ. ಕಳರಿ ಅವರು ಗುರುಗಳು ಇದ್ದಾರ? ಪ್ರದೀಪ್ ಅವರು ತುಳುನಾಡು ವಾರ್ತೆಯವರು ಒಂದು ತಗೊಳ್ಳಿ. ಅಖಿಲೇಶ್ ನಗಮನ ಮತ್ತು ರವಿ ನಾಯ್ಕ ಅವರು ತಿನ್ನೋಣ. ಪ್ರದೀಪ್ ಜೋಗಿ ತುಂಬಾ ಜನರು, ಸಂಜೀವಣ್ಣ ರವಿ ಅಣ್ಣ ಬನ್ನಿ. ಕಳೆದ ತಿಂಗಳಿಂದ ನಡೆದಂತಹ ಅಷ್ಟಮಂಗಲ ಪ್ರಶ್ನೆಯಲ್ಲಿ ತುಳುವೇಶ್ವರಿ ದೇವರು, ಅದೇ ರೀತಿ ವರಾಹ ಪಂಜುರ್ಲಿ ದೇವರು ಇಲ್ಲಿ ಮೂಲ ನಮ್ಮ ದೇವರಾಗಿ ಉದ್ಭವಗೊಂಡಂತಹ ಜಾಗ ಇದು. ಸುಮಾರು 1500 ವರ್ಷಗಳ ಹಿಂದೆ ಇಲ್ಲಿಯ ಮೂಲ ನಿವಾಸಿಗಳು ಆರಾಧನೆ ಮಾಡಿದಂತಹ, ಸಹಸ್ರಾರು ವರ್ಷಗಳ ಹಿಂದೆ ಪರಶುರಾಮ ದೇವರು ಸೃಷ್ಟಿ ಮಾಡಿದಂತಹ ಈ ಪುಣ್ಯ ಕ್ಷೇತ್ರ ಹಲವಾರು ಕಾರಣಗಳಿಂದ ಅದು ಇಂದು ಬಾಳು ಬಿದ್ದಂತಹ ಈ ಸ್ಥಿತಿಯಲ್ಲಿದೆ. ಅದನ್ನು ಜೀರ್ಣೋದ್ಧಾರ ಮಾಡಬೇಕಾದ್ದು ನಮ್ಮ ಎಲ್ಲರ ಪ್ರತಿಯೊಬ್ಬರ ಸೌಕರ್ಯ. ಇಲ್ಲಿ ಈ ಸಹಸ್ರಾರು ದೀಪಾರ್ಚನೆ ಮಾತ್ರವಲ್ಲದೆ ತುಳುನಾಡಿನ ಪ್ರತಿ ಮನೆಗಳಲ್ಲಿಯೂ ಕೂಡ ಈ ದೀಪಾರಾಧನೆ ನಡೀತಿದೆ ಈ ಹೊತ್ತಲ್ಲಿ ಸಂಜೆ ಪೂಜೆ. ಅಭಿಲಾಷ್ ಕಾಸರಗೋಡಿಂದ ಬಂದಿದ್ದಾರೆ. ಅಭಿಷೇಕ್ ಸರ್ ಕಾಸರಗೋಡಿಂದ ಬಂದಿದ್ದಾರೆ, ಪತ್ರಕರ್ತರು. ಅಲ್ಲಿ ನಮ್ಮ ತುಳುವೇಶ್ವರನಿಗೆ ಅತ್ಯಂತ ಪ್ರಿಯವಾದಂತಹ ನಲಿಕೆಗಳು, ಅದರಲ್ಲಿ ನಮ್ಮ ಪೂರ್ವಜನರು ಆರಾಧಿಸಿದ ನಲಿಕೆ ಕಂಗಿಲು, ಕರಂಗೋಳು ಮುಂತಾದ ಕೊರಗ ಕುಣಿತ, ಇಂತಹ ನಲಿಕೆಗಳು ದೇವರಿಗೆ ಅತ್ಯಂತ ಪ್ರೀತಿ. ಅಂತಹ ಪ್ರೀತಿಪೂರ್ವಕವಾದಂತಹ ಡೋಳು ಕುಣಿತಗಳಾಗಲಿ ಅವುಗಳೆಲ್ಲವನ್ನು ಸೇರಿಕೊಂಡು ಇವತ್ತೊಂದು ಈ ಅದೊಂದು ಶಾಸ್ತ್ರ ದೀಪ ಮಹೋತ್ಸವವಾಗಿ ಮುಡಿ ಬಂದಿದೆ. ಇದಕ್ಕೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ನಾವು ಸಹಸ್ರ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇವೆ. ಮಧುಕರ್ ಪೂಜಾ ಇವರೊಂದು ದೀಪ ಮಂತ್ರ ಹೇಳ್ತಿದ್ದಾರೆ.
ತಾಳ ನೋಡುತ್ತಿರುನಡನವು ಭಸ್ಮಭೂಷಿತ ಮುರಸ್ಥಲಂ ಹರಿಣ ಚರ್ಮವು ಫಣಿಗಣಂಗಳು ನಾಗಭೂಷಿತ ಪದಂಗಳು ಚಡುಲ ತಾಳ ನೋಡುತ್ತಿರುನಡನವು ಭಸ್ಮಭೂಷಿತ ಮುರಸ್ಥಲಂ ಹರಿಣ ಚರ್ಮವು ಫಣಿಗಣಂಗಳು ವಾಸುಗಿ ಪರಿವಿಶೋಭಿದಂ ವಿಮಲ ವಕ್ಷಸುಂಭವ ಭಯಾಪದಂ ಚಂದಿದಂ ವಿಮಲ ವಕ್ಷಸುಂಭವ ಭಯಾಪದಂ ಚಂದ್ರಶೇಖರ ತೆಲಿಂದು ಕಾಣಣಂ ಅಂದಿಗೆ ಮಮ ಸದಾಶಿವ നീലകണ്ഠതവ നീലകണ്ഠവും അതേ കുളഞ്ഞൊര ഹിമാലയം ഭൂതിശോഭ വഴിയും കരങ്ങളിൽ ടമടമാരവകടും തുടി നീലകണ്ഠതവ നീലകണ്ഠവും അതേ കുളഞ്ഞൊര ഹിമാലയം ഭൂതിശോഭ വഴിയും കരങ്ങളിൽ ടമടമാരവകടും തുടി ശൂലപാണേ ശൂലപാണി മഹാത്രിശൂലമൃഗവുമേതിഗതിയേറ്റുവാൻ ചന്ദ്രശേഖര തെളിഞ്ഞു കാണണം അന്തികേ മമ സദാശിവ ചന്ദ്രശേഖര തെളിഞ്ഞു കാണണം അന്തികേ മമ സദാശിവ തിരുനേത്രവും ആകകുണ്ടലമണിഞ്ഞുരാമ തിരുനാഥമായുരിനു വിഴികളും ചന്ദ്രശേഖര തെളിഞ്ഞു കാണണം അന്തികൾ പോക്കണം സ്കന്ധമാർന്നു ഇടതൂന്നുമുഖനിഷ സർപ്പവീതി കിഴയുന്നൊരാ ജടയുമുള്ളി വിലസുന്ന ഗംഗയും ഹരിയനെന്തു മഴൽ പൂക്കണം യോഗനാസികയുമാത്രേ കരുതി ಆ ಒಂದು ಸಾಹಸ ಅದು ದೊಡ್ಡ ಗೊತ್ತಾಯ್ತಲ್ಲ. ಹೌದೌದು ದೇವಾಂಗ ಅಗ್ನಿಯಾಯ ತಿರುನೇತ್ರ ಶ್ರೀ ತುಳುವೇಶ್ವರ ದೇವರ ಪಾದವರೊಂದಿಗೆ ವಂದನೆ ಮಾಡುತ್ತಾ ಈ ತುಳುವೇಶ್ವರ ದೇವರ ಒಂದು ಅನುಗ್ರಹ ಪಡೆದು ಇವತ್ತು ದೀಪೋತ್ಸವ ಸಂಭ್ರಮಾಚರಣೆಯಲ್ಲಿದ್ದೇವೆ. ಇನ್ನು ಮುಂದೆ ಶ್ರೀ ದೇವರ ಕಾರ್ಯಗಳು ನಡೆಯಲಿಕ್ಕಿದೆ. ಇನ್ನು ಮುಂದೆ ನಮಗೆ ದೇವರ ಅನುಗ್ರಹ ಇರಲಿ. ನಾವು ಮಾಡಿದಂಥ ಕೆಲಸ ಕಾರ್ಯಗಳಿಗೆ ದೇವರ ಅನುಗ್ರಹ ಮತ್ತು ತುಳುವೇಶ್ವರ ದೇವರ ಅನುಗ್ರಹ ನಮಗೆ ಸದಾ ಇರಲಿ. ವರಾಹ ಸ್ವಾಮಿಗಳು ನಮಗೆ ಸದಾ ಅಭಿವೃದ್ಧಿಯನ್ನು ಮಾಡುತ್ತಾ ಈ ಕ್ಷೇತ್ರವನ್ನು ಉತ್ತರೋತ್ತರ ಅಭಿವೃದ್ಧಿ ಮಾಡಿ ಹಾಗೆ ನಮಗೆ ಬಂದ ಭಕ್ತರಿಗೆಲ್ಲ ದೇವರ ಒಂದು ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸುತ್ತಾ ಎಲ್ಲ ಬಂದಂಥ ಭಕ್ತರಿಗೆ ದೇವರ ಶ್ರೀ ರಕ್ಷೆ ಸದಾ ಇರಲಿ ಅಂತ ಅಪೇಕ್ಷಿಸುತ್ತಾ ನನ್ನ ಈ ತುಳುವೇಶ್ವರ ಮಹಾಸಭೆಯ ಒಂದು ಸಂಚಾಲಕನಾಗಿ ಈ ದೇವರಲ್ಲಿ ವಂದನೆ ಹೊಂದಿಸುತ್ತಾ ಈ ಒಂದು ಕಳಕಳಿಯಿಂದ ನಾನು ಸರ್ವ ಭಕ್ತರಲ್ಲಿ ವಿನಂತಿ ಮಾಡುವುದೇನೆಂದರೆ ಸರ್ವರಿಗೂ ಎಲ್ಲ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ. ಇವತ್ತು ಈ ತುಳೇಶ್ವರ ದೇವರ ಇವತ್ತಿನ ದೀಪಾರ್ಚನೆಯ ಕಾರ್ಯಕ್ರಮದಲ್ಲಿ ರಾಜೇಶ್ ಆಳೂರು ತುಂಬ ಶ್ರಮವಹಿಸಿ ಅದರ ಫೌಂಡೇಶನ್ನೇ ಅವರ ಹೋರಾಟದಿಂದ 10 ವರ್ಷದಿಂದ ಅವರು ಹೋರಾಟ ಮಾಡಿ ಇವತ್ತು ಅವರಿಗೆ ದೇವರು ಆ ಕನಸನ್ನು ನನಸಾಗಿ ಮಾಡಿದ್ದಾನೆ. ಯಾಕಂತ ಹೇಳಿದ್ರೆ 10 ವರ್ಷ ಅವರು ತಿರುಗಿದ್ರು ಅವರಿಗೆ ಸರಿಯಾಗಿ ಇಲ್ಲಿನ ಜನರು ಅವರಿಗೆ ಸ್ಪಂದಿಸದೇ ಇರುವುದರಿಂದ ಭಾರಿ ಸಮಸ್ಯೆಯನ್ನು ಅನುಭವಿಸಿದ್ರು. ಆದ್ರೂ ಸಹ ಅವರು ಬಿಡ್ಲೇ ಇಲ್ಲ. ಯಾಕಂದ್ರೆ ಆ ಛಲದಿಂದ ದೇವರು ಅವ್ರ ಹತ್ರವೇ ಮಾಡಿಸ್ಕೊಳ್ಬೇಕಂತ ಹಠ ಹಿಡಿದ್ರಿಂದ ಅವರು ಅದನ್ನ ಬೆನ್ನತ್ತಿ ಆ ಕಾರ್ಯಕ್ರಮನ ಬೆನ್ನತ್ತಿ ಮಾಡಿದ್ದಾರೆ. ಹಾಗೆ ನಾವು ಸಹ ಅವರಿಗೆ ಸಹಕಾರ ಮಾಡಿದ್ದೇವೆ, ತುಂಬಾ ಸಹಕಾರ ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ನಮ್ಮ ಊರಿನ ದೇವರು ಅವರು 150 ಕಿಲೋಮೀಟರ್ ದೂರದಿಂದ ಬಂದು ಇಲ್ಲಿ ನಮ್ಮ ದೇವರನ್ನ ಜೀರ್ಣೋದ್ಧಾರ ಮಾಡ್ಬೇಕನ್ನುವ ಹಂಬಲದಿಂದ ಅವರು ಬಂದು ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡಾಗ ನಾವು ಅದಕ್ಕೆ ಸ್ಪಂದಿಸ್ಲಿಲ್ಲ ಅಂದ್ರೆ ನಿಜವಾಗ್ಲೂ ದೊಡ್ಡ ತಪ್ಪಾಗ್ತದೆ. ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಅವರಿಗೆ ನಾವಿದ್ದೇವೆ, ನೀವು ಮುಂದುವರಿಸಿ ಅಂತೇಳಿ ಹೇಳಿ ಸಾಥ್ ಕೊಟ್ಟಿದ್ದೇವೆ. ಅದೇ ಪ್ರಕಾರ
ಇವತ್ತಿಗೆ ಎಷ್ಟೇ ಕೋಟಿಗಟ್ಟಲೆ ಹಣ ಬೇಕಾಗ್ಬೋದು, ಅದನ್ನ ತುಳುವೋಲ್ಡ್ ಫೌಂಡೇಶನ್ ಇಂದ ಅವರೇ ಕಲೆಕ್ಷನ್ ಮಾಡಿ ಕೊಡ್ತಾರೆ. ಮತ್ತೆ ನಾವು ಇಲ್ಲಿ ನಮ್ಮಲ್ಲಿ ಆಗುವಂತ ಧನ ಸಹಾಯ ದಾನಿಗಳಿಂದ ಏನ್ ಮಾಡ್ಬೇಕು ಅದನ್ನ ನಾವು ಮಾಡ್ತೇವೆ, ಖಂಡಿತ ಮಾಡ್ತೇವೆ. ಮತ್ತೆ ಹಗಲು ರಾತ್ರಿ ಸಹ ದೇವರ ಸೇವೆಯಲ್ಲಿ ನಾವು ಖಂಡಿತ ನಿರತರಾಗ್ತೇವೆ. ಹಾಗೆ ತುಳೇಶ್ವರ ಆದ್ಮೇಲೆ ಆಗುವಾಗ್ಲೂ ತುಳೇಶ್ವರಿ ಅದನ್ನು ಸಹ ಜೀರ್ಣೋದ್ಧಾರ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂತ 2 ಗರಡಿಗಳು ಇದೆ, ಅದನ್ನು ಸಹ ಅಷ್ಟಮಂಗಳದಲ್ಲಿ ಹೇಳಿದ್ದಾರೆ, ಅದನ್ನು ಸಹ ನೀವು ಜೀರ್ಣೋದ್ಧಾರ ಮಾಡಬೇಕು. ಎಲ್ಲಾ ದೇವರುಗಳು ಜೀರ್ಣೋದ್ಧಾರ ಆದ್ರೆ ಮಾತ್ರ ಗ್ರಾಮ ಒಳ್ಳೇದಾಗ್ತದೆ. ಮತ್ತೆ ನಮ್ಮ ಇಡೀ ತುಳುವೋಲ್ಡ್ ಫೌಂಡೇಶನ್ ನ ಎಲ್ಲ ಜನತೆಗೂ, ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡದ ಎಲ್ಲ ಜನತೆಯ ಸಹಕಾರ ಖಂಡಿತ ಇದಕ್ಕೆ ಇರ್ತದೆ. ಹಾಗೆ ದೇವರು ಅದನ್ನ ಮಾಡ್ಕೊಳ್ಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. GK ಹರಿಪ್ರಸಾದ್ ರೈ ಕಾರಮಗರು ಗೊತ್ತು ಯಾನ್ ಕಾರ್ಯದರ್ಶಿ ತುಳುನಾಡ ವರ್ಲ್ಡ್ ನೆತ್ತ ಐನಿ ತುಳುವೇಶ್ವರ ದೇವಸ್ಥಾನದ ಈ ಒಂಜಿ ಜೀರ್ಣೋದ್ಧಾರ ಸಮಿತಿದ ಈ ಒಂದು ಸಂದರ್ಭಗಳು ಇನಿ ಒಂಜಿ ಅದ್ದೂರಿಯಾದ ಒಂಜಿ ದೀಪೋತ್ಸವ ಕಾರ್ಯಕ್ರಮವನ್ನು ಮಲ್ತದ ಎಂಕ್ಲು ಎನ್ನಂದಿನ ಇದ್ದು ಜಾಸ್ತಿ ಇನಿ ಈ ದೀಪೋತ್ಸವ ನಡತ ನನ್ನ ದುಂಬುಗು ಮಾತಾ ರೀತಿಯಲ್ಲ ಸಾಕಾರ ಎಂಕ್ಲಿಗೆ ತನು ಮನ ಧನ ಸಾಕಾರ ಊರ್ದಾಕ್ಲು ಕೊರುಳು ಬಂದು ಅಂಚನೆ ನಮ್ಮ ತನ ತುಳು ಏರು ಪಾತಿರ ಮೂಲ ಎಂಕ್ಲಿಗೆ ಜಾತಿ ಭೇದ ಲಿಂಗ ತಾರತಮ್ಯ ಇಜ್ಜಂದೆ ಮಾತಿರ್ಲ ನೆಕ್ಕೆ ಸಾಕಾರ ಕೊರುಳು ಬಂದು ನಿಕ್ಲಿನ ಮಾತಿರ್ಲ ಯಾನು ವಿನಂತಿ ಮಾಡ್ತಾರೆ. ವಂದನೆ.